ರಾತ್ರಿ 3 ಗಂಟೆವರೆಗೂ ನಾವು ಹಿಂದಿನ ದಿವಸ 3 ಗಂಟೆವರೆಗೂ ಇಲ್ಲೇ ಕಾಯ್ಕೊಂಡು ಬೇರೆ ಯಾವುದು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿದ್ದಂಗೆ ನೋಡ್ಕೊಂಡು ಮಾಡಿದ್ದೇವೆ. ಅದಕ್ಕೋಸ್ಕರ ಇದು ಎಲ್ಲರ ಜಯ. ಪಂಚ ಗ್ಯಾರಂಟಿ ಮನೆ ಮನೆ ಮುಟ್ಟಿದೆ. ಹೆಂಡ ಮತ್ತು ಹಣವನ್ನ ಹಂಚಿ ಕಾಂಗ್ರೆಸ್ ಇವತ್ತು ಗೆದ್ದಿದೆ. ನಮ್ಮ ಲೆಕ್ಕಾಚಾರವನ್ನು ಎಲ್ಲವನ್ನು ಉಲ್ಟಾ ಪಲ್ಟಾ ಮಾಡುವಂತ ಒಂದು ಅಂಡರ್ ಕರೆಂಟ್ ಅದು ನಡೆದಿದೆ. ಕಡಪ ಅಂದ್ರೆ ನಮ್ಮ ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ ಅಂತೇಳಿ ಹಿಂದಿನಿಂದಲೂ ಇರುವ ಮಾತು. ಈ ವರ್ಷ ನಮ್ಮ ಎಲ್ಲ ಕಾರ್ಯಕರ್ತರು ಒಮ್ಮತದಿಂದ ದುಡಿದಿದ್ದಾರೆ. ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದೇ ಗೆಲ್ತಾರೆ. ಕಡಬ ತಾಲೂಕಿನ ಒಂದು ಅಭಿವೃದ್ಧಿಗೆ ಬೇಕಾಗಿ ನಾನು 50 ವರ್ಷದಿಂದ ಹೋರಾಟ ಮಾಡಿದೆವು. ಮುಂದಿನ ದಿನಗಳಲ್ಲಿ ಸಮರ್ಥ ವಿರೋಧ ಪಕ್ಷವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ತಾಲೂಕು ಪಟ್ಟಣ ಪಂಚಾಯತ್ನ ಪಿಜಕ್ಕಳ ವಾರ್ಡ್ನ ಒಂದು ಫಲಿತಾಂಶ ಆರಂಭದ ಒಂದು ಘೋಷಣೆ ಆಗಿತ್ತು. ಅದರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ದಯಾನಂದ ಗೌಡ ಪಿ ಅವರು ಗೆಲುವು ಸಾಧಿಸಿದ್ದಾರೆ. 386 ಮತಗಳನ್ನು ಪಡೆಯುವುದರ ಮುಖಾಂತರ ಗೆಲುವನ್ನು ಸಾಧಿಸಿರುವಂತದ್ದು. ಬನ್ನಿ, ಅವರದು ನಮ್ಮ ಜೊತೆಗಿದ್ದಾರೆ, ಮಾತಾಡೋಣ. ಅವರ ಫಸ್ಟ್ ರಿಯಾಕ್ಷನ್ ಏನು ಅಂತ. ಸರ್ ನಮಸ್ತೆ. ಎಲ್ಲ ಕಾರ್ಯಕರ್ತರಿಗೂ ನನ್ನ ಹೃದಯಾಂತರದ ಧನ್ಯವಾದಗಳು. ಏನಂದರೆ ಭಾರತೀಯ ಜನತಾ ಪಾರ್ಟಿ ಪಿಜಕ್ಕಳ 8ನೇ ಬೂತಿನ ಬಿಜೆಪಿ ಅಭ್ಯರ್ಥಿಯಾಗಿ ನನ್ನನ್ನು ರಾಷ್ಟ್ರೀಯ ನಾಯಕರು ಹಾಗೂ ಮಂಡಲದ ಸದಸ್ಯರು ಹಾಗೂ ಶಕ್ತಿ ಕೇಂದ್ರದ ಎಲ್ಲ ಸದಸ್ಯರು ನನ್ನನ್ನು ಆಯ್ಕೆ ಮಾಡಿ ನನ್ನ ಪಿಜಕ್ಕಳದ ಎಲ್ಲ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ನನ್ನನ್ನು ಬೆಂಬಲಿಸಿ ಊರಿನ ಎಲ್ಲ ಹಿರಿಯರು ಹಾಗೂ ಕಿರಿಯರು ಎಲ್ಲರೂ ನನ್ನನ್ನು ಬಿಜೆಪಿ ಪಾರ್ಟಿಯಿಂದ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಾನು ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿ ಪಾರ್ಟಿಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಇದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಿರೀಕ್ಷಿತ ನಿಮಗೆ ಗೆಲುವು ಆಗ್ಬೋದು ಇತ್ತು, ಆದರೆ ತುಂಬಾ ಪೈಪೋಟಿ ಇತ್ತು. ನಮ್ಮಲ್ಲಿ ಹಲವಾರು ಜನ 5 ಜನ ಅಭ್ಯರ್ಥಿಗಳು ಇದ್ರು, ಆದರೆ ಎಲ್ಲರೂ ನನ್ನನ್ನು ಆಯ್ಕೆ ಮಾಡಿದರು. ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡುವಂಥ ಉತ್ಸಾಹ ಇದೆ ನಮಗೆ. ಅಂದರೆ ಇನ್ನು ಮುಂದೆ ನಮ್ಮ ಪಿಜಕ್ಕಳದಲ್ಲಿ ಹಲವಾರು ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳನ್ನು ನಾನು ಮುಂದಕ್ಕೆ ಎಲ್ಲರನ್ನು ಒಗ್ಗೂಡಿಸಿ ಕೊಂಡೋಗುವಂಥ ಎಲ್ಲ ನನ್ನ ಕಾರ್ಯಕರ್ತರು, ನೆಚ್ಚಿನ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ಅದೇ ರೀತಿ ನಾನು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ನಾನು ಮುಂದೆ ಕೊಂಡೋಗುವಂಥ ಶಕ್ತಿನ ನಾನು ದೇವರು ಕರುಣಿಸಲೆಂದು ಹೇಳುತ್ತಾ, ಮೊದಲು ರಾಜಕೀಯ ಜವಾಬ್ದಾರಿ ಯಾವುದು ನಿರ್ವಹಿಸಿದೆ? ಹಲವಾರು ಸಂಘಟನೆಗಳಲ್ಲಿ ನಾನು ಧರ್ಮಸ್ಥಳ ಯೋಜನೆಯಾಗಲಿ, ಕುಮಾರಧಾರ ಯುವಕ ಮಂಡಲ ಪಿಜಕ್ಕಳದ ಅಧ್ಯಕ್ಷರಾಗಿ, ಶಾಲಾ SDMC ಅಧ್ಯಕ್ಷರಾಗಿ, ಅದೇ ರೀತಿ ವಜ್ರ ಮಹೋತ್ಸವದ 50ನೇ ವರ್ಷದ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸಿ ಊರಿನಲ್ಲಿ ಒಳ್ಳೆ ಹೆಸರುವಾಸಿಯನ್ನು ಪಡೆದಿದ್ದೇನೆ. ಅದೇ ರೀತಿ ಎಲ್ಲ ಊರಿನ ಜನತೆ ನನ್ನನ್ನು ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡಿ ಆರಿಸಿದ್ದಕ್ಕೆ ನನ್ನ ಗೆಲುವಂತಲ್ಲ, ನನ್ನ ಕಾರ್ಯಕರ್ತರ ಗೆಲುವು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಆಯ್ತು, ಒಂದಲ್ಲ ಸರ್. ಇನ್ನೊಂದು ವಾರ್ಡ್ನ ಫಲಿತಾಂಶ ಘೋಷಣೆ ಆಗಿರುವಂಥದ್ದು. ಇದು ವಾರ್ಡ್ ನಂಬರ್ 1 ಕಳಾರ ವಾರ್ಡ್ನ ಒಂದು ಫಲಿತಾಂಶ ಕೂಡ ಘೋಷಣೆ ಆಗಿರುವಂಥದ್ದು. ಇದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ತಮನ್ನಾ ಜಬೀನ್ ರವರು ಗೆಲುವನ್ನು ಸಾಧಿಸಿರುವಂಥದ್ದು. 201 ಮತಗಳನ್ನು ಪಡೆಯುವುದರ ಮುಖಾಂತರವಾಗಿ ಅವರಿಗೆ ನೇರ ಸ್ಪರ್ಧಿಯಾಗಿದ್ದದ್ದು ಬಿಜೆಪಿ ಆಗಿದ್ದರೂ ಕೂಡ ಇಲ್ಲಿ ಬಿಜೆಪಿ 0 ಮತಗಳನ್ನು ಪಡ್ಕೊಂಡು ಇಲ್ಲಿ ಶೂನ್ಯವಾದಂತಹ ಒಂದು ದಾಖಲೆಯನ್ನು ಮಾಡಿರುವಂಥದ್ದು. ಆದರೆ ಅದರ ಜೊತೆಗೆ SDPI 74 SDPI ಅಭ್ಯರ್ಥಿ 74 ಮತಗಳನ್ನು ಪಡ್ಕೊಂಡಿದ್ದಾರೆ. ಜೈನಾ ಬಿ ಎನ್ನುವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಅವರು 139 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ತಮನ್ನಾ ಜಬೀನ್ ರವರು ಗೆಲುವನ್ನು ಸಾಧಿಸಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಅವರು ಕಡಬ ತಾಲೂಕಿನ ಅವರ ಹೋರಾಟಗಾರರು ಎನಿಸಿಕೊಂಡಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರುವಂತಹ ಸೈಯದ್ ಮೀರಾ ಸಾಹಿಬ್ ರವರ ಸೊಸೆಯಾಗಿರುವಂತಹ ತಮನ್ನಾ ಜಬೀನ್ ರವರು ಕಳಾರ ವಾರ್ಡ್ ನಲ್ಲಿ ಗೆಲುವನ್ನು ಸಾಧಿಸಿರುವಂತಹ ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿದೆ ನಿಮ್ಮ ಪ್ರತಿಕ್ರಿಯೆ ಗೆಲುವಿನ ಬಗ್ಗೆ? It's good, nice. I felt very happy because all the supporters helped me to win this game, and I wanted to thank them all. First of all, I want to thank all the Kalara members who gave their precious vote for me and made me win. And secondary, I thank all the committee members of the Congress for their support and for their help and care. I think they gave me an opportunity to stand here, and I try my all the best to fulfill all their needs. Thank you. ನಿಮಗೆ ನಿರೀಕ್ಷಿತ ಮೇಡಮ್, ನಿರೀಕ್ಷಿತ ಗೆಲುವಿನ ಬಗ್ಗೆ ನಿರೀಕ್ಷಿತ? 100% I was knowing because ಆ ಕ್ಷೇತ್ರದಲ್ಲಿ 15 ವರ್ಷದಿಂದ ಕಾಂಗ್ರೆಸ್ಸೇ ಗೆಲುವು ಸಾಧಿಸ್ತಾ ಇದ್ದದ್ದು. ಹಾಗಾಗಿ ಈ ಸರ್ತಿ ಆ ಕ್ಷೇತ್ರದ ಮಾಜಿ ಸದಸ್ಯ ವಿಲೇಜ್ ಪಂಚಾಯತ್ ಇರುವಾಗ ಹನೀಪುರ ಅಂತ ಇದ್ರು, ಅವರಿಗೆ ಬೇರೆ ವಾರ್ಡಿಗೆ ಹಾಕಿದ ಕಾರಣ ಅವರ ಸತತ ಅಭಿವೃದ್ಧಿ ಕೂಡ ಕಾಣ್ತಾ ಇತ್ತು ವಿಲೇಜ್ ಪಂಚಾಯತ್ ಟೈಮಲ್ಲಿ. ಈಗ ಪಟ್ಟಣ ಪಂಚಾಯತ್ ಆಗಿದೆ, ಅನುದಾನ ಹೆಚ್ಚಾಗಿ ಬರ್ಬೋದು. ನಮ್ಮ ಸರ್ಕಾರದ ನಮ್ಮ ಭರವಸೆ ಇದೆ. ಸಿದ್ದರಾಮಯ್ಯರವರ ಸರ್ಕಾರ ನಮಗೆ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದಾರೆ, ನಮ್ಮ ಕಡಬ
ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬಂದರೆ ನೇರ ಅನುದಾನವನ್ನು ನಾವು ನಮ್ಮ ಪಟ್ಟಣ ಪಂಚಾಯಿತಿಯಿಂದ ನಮ್ಮ ವಾರ್ಡಿಗೆ ಉಪಯೋಗಿಸ್ತೇವೆ ಅಂತೇಳಿ, ಮತ್ತು ಜನರ ಮತದಾರರ ಎಲ್ಲರ ಆಶೀರ್ವಾದದಿಂದ ನಾವು ಇವತ್ತು ನನ್ನ ಮಿಸ್ಸಸ್ ಗೆಲುವನ್ನು ಸಾಧಿಸಿದ್ದಾರೆ. ಎಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಪನ್ಯ ವಾರ್ಡ್ನ ಒಂದು ಫಲಿತಾಂಶ ಕೂಡ ಘೋಷಣೆ ಆಗಿರುವಂಥದ್ದು. ಇದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮೊಹಮ್ಮದ್ ಫೈಜಲ್ ರವರು ಗೆಲುವನ್ನು ಸಾಧಿಸಿರುವಂಥದ್ದು. ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಏನು ಫಸ್ಟ್ ರಿಯಾಕ್ಷನ್ ನಿಮ್ಮ ಗೆಲುವಿನ ಬಗ್ಗೆ? ನನ್ನ ಕ್ಷೇತ್ರದ ಮತದಾರರು ನನಗೆ ಒಂದು ಉತ್ತಮವಾದ ಒಂದು ಅವಕಾಶವನ್ನು ನೀಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ. ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಎಷ್ಟು ಮತಗಳನ್ನು ಪಡ್ಕೊಂಡು 320 ಮತಗಳು ಪಡ್ಕೊಂಡಿದ್ದೇನೆ. 195 ಮತಗಳ ಅಂತರದಲ್ಲಿ ವಿಜಯಿಯಾಗಿದ್ದೇನೆ. ನೇರ ಸ್ಪರ್ಧಿ ಯಾರಿದ್ರು ನಿಮಗೆ? ಬಿಜೆಪಿ ಅಭ್ಯರ್ಥಿ ಆದಮ್ ಕುಂಡೋಳಿ ಅವರು ಎಷ್ಟು ಮತ? 75 ಮತವನ್ನು ಪಡ್ಕೊಂಡಿದ್ದಾರೆ. ಇದಕ್ಕೆ ಮೊದಲು ಏನು ತಾವು ಸಾಮಾಜಿಕ ಜವಾಬ್ದಾರಿಗಳು ನಿರ್ವಹಿಸ್ತೀರಿ? ನಾನು ಅಂದರೆ ಯುವ ಕಾಂಗ್ರೆಸ್ಸಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಈಗ ಇದ್ದೇನೆ. ಮೊದಲು ಜಿಲ್ಲೆಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅದೇ ರೀತಿ ಕಡಬ ಗ್ರಾಮ ಸಮಿತಿ ಅಧ್ಯಕ್ಷನಾಗಿ ಕೂಡ ಇದ್ದೆ. ಅದೇ ರೀತಿ ಕೇಂದ್ರ ಜುಮ್ಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಹಲವಾರು ಸಂಘಟನೆಗಳಂದರೆ ನಮ್ಮ ಫ್ರೆಂಡ್ಸ್ ಕ್ಲಬ್ ಕಡಬ ಅಂತೇಳಿ ಒಂದು ಇದಿದೆ, ಕ್ಲಬ್ ಇದೆ, ಅದರಲ್ಲಿ ಅಧ್ಯಕ್ಷನಾಗಿದ್ದೆ. ಮತ್ತು ಸೈಂಟ್ ಜೋಸೆಫ್ ವಿದ್ಯಾಸಂಸ್ಥೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕೂಡ ಇದ್ದೆ. ಅದೇ ರೀತಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದೆ. ಅಭ್ಯರ್ಥಿಯಾಗಿ ಸದಸ್ಯನಾಗಿ ಕೂಡ ತಾವು ಗೆಲುವನ್ನು ಸಾಧಿಸಿದ್ದೀರಿ. ಏನು ಯೋಚನೆಗಳಿವೆ ನಿಮ್ಮದು? ಇಲ್ಲ, ನಮ್ಮ ಕ್ಷೇತ್ರದ ಅಭಿವೃದ್ಧಿ, ಕಡಬದ ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತೇನೆ. ಜನರ ಸಮಸ್ಯೆಗೆ ಸ್ಪಂದನೆ ಮಾಡ್ತೇನೆ. ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಮೂರಾಜೆ ವಾರ್ಡ್ನ ಕೃಷ್ಣಪ್ಪ ಪೂಜಾರಿ ಅವರು, ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣಪ್ಪ ಪೂಜಾರಿ ಅವರು ಕೂಡ ಗೆಲುವನ್ನು ಸಾಧಿಸಿಕೊಂಡಿರುವಂಥದ್ದು. 263 ಮತಗಳನ್ನು ಪಡ್ಕೊಂಡಿದ್ದರ ಮುಖಾಂತರವಾಗಿ ಅವರ ಎದುರಾಳಿ 235 ಮತಗಳನ್ನು ಪಡ್ಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಆಗಿರಬೇಕು. ಓಕೆ, ಈಗ ಕೃಷ್ಣ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಜನ ಬಹಳಷ್ಟು ನಿರೀಕ್ಷೆ ಮಾಡಿ ಬಹಳ ಪೈಪೋಟಿ ಕೂಡ ಇತ್ತು. ಅಂದರೆ ನೇರ ಸ್ಪರ್ಧೆ ಇತ್ತು. ಬಹಳಷ್ಟು ಪೈಪೋಟಿ ಇತ್ತು. ಜನರ ಮೇಲೆ ತುಂಬ ವಿಶ್ವಾಸ ಇಟ್ಟು ಮತ ಕೊಟ್ಟು ಗೆಲ್ಲಿಸಿದ್ದಾರೆ. ನನ್ನ ಮುಂದೆ ಸವಾಲುಗಳಿದೆ. ಅಂದರೆ ಮೂರಾಜೆ ವಾರ್ಡ್ ಅದು ಈ ಮುಂಚೆ ದೊಡ್ಡಕೊಪ್ಪದ ಜೊತೆ ಜಾಯಿಂಟ್ ಆಗಿದೆ. ಇದೀಗ ಮೂರಾಜೆ ವಾರ್ಡ್ ಹೊಸತಾಗಿ ಆಗಿರುವಂಥದ್ದು, ಹೊಸ ವಾರ್ಡ್. ಆ ವಾರ್ಡಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ, ಬಹಳಷ್ಟು ಹಿಂದೆ ಇದೆ. ತುಂಬ ರಸ್ತೆಗಳ ಕೆಲಸಗಳಾಗಬೇಕು. ಹಾಗೆ ನಾನು ಗೆದ್ದದ್ದು ಹೌದಾಗಿದ್ದರೂ ಬಹಳಷ್ಟು ನನಗೆ ಸವಾಲಿದೆ, ಅಭಿವೃದ್ಧಿ ಕೆಲಸ ಮಾಡುವಂಥ ಸವಾಲಿದೆ. ಹಾಗೆ ನನ್ನ ಮತದಾರರು ಕೂಡ ಬಹಳಷ್ಟು ಉತ್ಸಾಹದಿಂದ ನನ್ನನ್ನು ಅವಿರೋಧವಾಗಿ ಅಲ್ಲಿ ಅವರೇ, ನಾನಾಗಿ ಟಿಕೆಟ್ ಕೇಳಿದ್ದಲ್ಲ, ಜನರೇ ಅಲ್ಲಿ ನನ್ನನ್ನು ನಿಲ್ಲಿಸಿದ್ದು. ನಂದು ಅಂದರೆ ನಾನು ಈ ಮುಂಚೆ 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ ಬೇರೆ ಬೇರೆ ವಾರ್ಡ್ಗಳಿಂದ. ನಂದು ಹಾಗಂತೇಳಿ ನಾನು ಆ ವಾರ್ಡಿಗೆ ಹೊಸಬ್ಬ. ನನ್ನ ಮತ ಇರೋದು ನಾನು ಪನೆಮಜಲ್ ವಾರ್ಡಲ್ಲಿ. ಹೀಗಿರುವಾಗ ಕಾರ್ಯಕರ್ತರು ತುಂಬ ಶ್ರಮಪಟ್ಟರು ಹಗಲು ರಾತ್ರಿ. ಹಾಗೆ ಪಕ್ಷದ ಮುಖಂಡರುಗಳು ಕೂಡ ಬೆನ್ನೆಲುಬಾಗಿ ಇದ್ದರು. ನಿರೀಕ್ಷೆ ಇತ್ತು ನಿಮಗೆ ಗೆಲುವು ಆಗ್ಬೋದು? ಇತ್ತು. ಆದರೆ ಅಲ್ಪ ಮತಗಳ ಅಂತರದಲ್ಲಿ ತಾವು ಗೆಲುವನ್ನು ಸಾಧಿಸಿರುವಂಥ ಪೈಪೋಟಿ ಹಾಗಿತ್ತು. ಅಂದರೆ ದೊಡ್ಡಕೊಪ್ಪ ಈ ಮುಂಚೆ ಬಿಜೆಪಿ ಅಂದರೆ ಬಹಳಷ್ಟು ವರ್ಷಗಳಿಂದ ಬಿಜೆಪಿ 40 ವರ್ಷದಿಂದ ಅದರಂತ ಕಟ್ಟಾಗಿ ಮೂರಾಜೆ ವಾರ್ಡ್ ಆಗಿರುವಂಥದ್ದು. ಹಾಗೆ ಫೈಟ್ ಇತ್ತು, ಸ್ಪರ್ಧೆ ಚೆನ್ನಾಗಿತ್ತು. ಮುಂದಿನ ಯೋಚನೆ ಹೇಗಿದೆ ನಿಮ್ಮದು ಗೆಲುವಿನ? ಮುಂದಿನ ಯೋಚನೆ ಅಂದರೆ ಮೂರಾಜೆ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು. ಹಾಗೆ ಎಲ್ಲರನ್ನೂ ಯಾವುದೇ ಭೇದ ಭಾವ ಇಲ್ಲದೆ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು. ವಾರ್ಡ್ ನಂಬರ್ 11 ಕೋಡಿಂಬಾಳ, ಇಲ್ಲಿಯ ಇದರ ಕೂಡ ಫಲಿತಾಂಶ ಪ್ರಕಟಣೆಗೊಂಡಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಅಕ್ಷತಾರ್ ಅವರು 265 ಮತಗಳನ್ನು ಪಡ್ಕೊಳ್ಳುವುದರ ಮುಖಾಂತರ ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ. ಇವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್. ಏನು ಫಸ್ಟ್ ಗೆಲುವಿನ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ತುಂಬಾ ಖುಷಿ ಆಗುತ್ತೆ ಸರ್. ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಸ್ವಲ್ಪ ಬರ್ಲಿಕ್ಕಿಲ್ಲ ಆ ಥರ ಎಲ್ಲ ಇತ್ತು ಮಾತು. ತುಂಬಾ ಖುಷಿಯಾಗಿದೆ. ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಸರ್. ಮತ್ತೆ ನನ್ನೊಟ್ಟಿಗೆ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಮನದಾಳದ ವಂದನೆಗಳು ಸರ್. ಅಷ್ಟೇ ಹೇಳಲಿಕ್ಕೆ. ನಿರೀಕ್ಷೆ ಇರಲಿಲ್ಲ ನಿಮಗೆ ಗೆಲುವು? ನಿರೀಕ್ಷೆ ನನಗೆ ಇತ್ತು ಸರ್. ಅಂದ್ರೆ ಹೊರಗಡೆಯಿಂದ ಬರುವ ಕೆಲವೊಂದು ಮಾತುಗಳಲ್ಲಿ ನನಗೆ ಭಯ ಆಗ್ತಿತ್ತು, ಏನು ಆಗ್ಬೋದಾ ಅಂತ. ಎಷ್ಟು ಶ್ರಮ ಪಟ್ಟಿದ್ದೀರಿ ಗೆಲುವಿಗಾಗಿ? ನಿಮ್ಮ ಪ್ರಮುಖ ಪಟ್ಟಿದ್ದೇವೆ ಸರ್. ನಾವು 1ನೇ ತಾರೀಕಿಂದ ನಮಗೆ ಅನೌನ್ಸ್ ಆದ ನಂತರ, ಕ್ಯಾಂಡಿಡೇಟ್ ಅನೌನ್ಸ್ ಆದ ನಂತರ ನಾವು ಸತತವಾಗಿ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮೊಟ್ಟಿಗೆ ನನ್ನ ಉಸ್ತುವಾರಿಯಾಗಿದ್ರು ಆಶಾ ತಿಮ್ಮಪ್ಪ ಅಂತ. ಅವರು ಸ್ವಲ್ಪ ಏಜ್ಡ್ ಪರ್ಸನ್ ಆಗಿದ್ರು ಕೂಡ
ಒಳ್ಳೆ ನಮ್ಮೊಟ್ಟಿಗೆ ನಡೆಯೋದು, ಮಾತಾಡೋದು, ಬರುದು, ಒಳ್ಳೆ ಒಡನಾಟ ಚೆನ್ನಾಗಿತ್ತು. ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಸರ್. ಇದಕ್ಕೆ ಮೊದಲು ಯಾವ ಎಲ್ಲ ಜವಾಬ್ದಾರಿ, ರಾಜಕೀಯದಲ್ಲಿ ಜವಾಬ್ದಾರಿ ನಿರ್ವಹಿಸಿದ್ದೀರಾ? ಸರ್ ಇಲ್ಲ ಸರ್, ನಾನು ಫಸ್ಟ್ ಅಂದ್ರೆ ನನ್ನ ಚಿಕ್ಕಪ್ಪ ಹಿರಿಯ ಮುಖಂಡರಾಗಿದ್ರು ಬಿಜೆಪಿಯಲ್ಲಿ, ಸುಂದರಗೌಡ ಹಳ್ಳಿ ಮನೆ ಅಂತ, ಅವರ ಅಣ್ಣನ ಮಗಳು ನಾನು. ಮುಂದಿನ ಹೇಗೆ ಜವಾಬ್ದಾರಿ ನಿರ್ವಹಿಸ್ತೀರಿ? ಇಲ್ಲ ಸರ್, ನನಗೆ ಸಿಕ್ಕ ಜವಾಬ್ದಾರಿ ನಾನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಆಸೆಪಟ್ಟೆ ಹೆಸರು ಕೊಟ್ಟಿದ್ದು. ಆದಷ್ಟು ಒಳ್ಳೆ ರೀತಿಯಲ್ಲಿ, ನಮ್ಮ ಊರೇ ಅಲ್ವಾ ಕಡಬ, ನಮ್ಮ ಊರೇ, ನನ್ನ ತಾಯಿ ಮನೆ ಕೂಡ ಕಡಬನೆ, ಹಸ್ಬೆಂಡ್ ಮನೆ ಕೂಡ ಕಡಬನೆ, ನಮ್ಮೂರಲ್ಲಿ ನಮ್ಮ ಒಳ್ಳೆ ಕೆಲಸ ಮಾಡಿ ತೋರಿಸ್ಬೇಕು. ಇನ್ನೊಂದು ವಾರ್ಡ್ ಬೆದ್ರಾಜ ವಾರ್ಡ್, ಇಲ್ಲಿಯ ಒಂದು ಫಲಿತಾಂಶ ಕೂಡ ಪ್ರಕಟಗೊಂಡಿರುವಂಥದ್ದು. ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಸೈಮನ್ ರವರು ಗೆಲುವನ್ನು ಸಾಧಿಸಿಕೊಂಡಿರುವಂಥದ್ದು. ಅದೇ ಅವರ ಎದುರಾಳಿ ಬಿಜೆಪಿ ಸ್ಪರ್ಧಿ ಸೋಲನ್ನು ಅನುಭವಿಸಿದ್ದಾರೆ. ಸೈಮನ್ ರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಬೆದ್ರಾಜೆ ವಾರ್ಡಲ್ಲಿ ಅಲ್ಲಿನ ಎಲ್ಲ ಮತದಾರ ಬಾಂಧವರು ನನ್ನ ಕೈ ಹಿಡಿದಿದ್ದಾರೆ. ನಾನು ಈ ಹಿಂದೆ ಕಳಾರ ವಾರ್ಡದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ಬೆದ್ರಾಜೆಯಲ್ಲಿ ಪ್ರಥಮವಾಗಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿದ್ದೆ. ಅಲ್ಲಿ ನನ್ನೊಂದಿಗೆ ಅಲ್ಲಿಯ ಎಲ್ಲ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಆ ವಾರ್ಡಿನ ಮತದಾರರು ನನ್ನ ಕೈ ಹಿಡಿದಿದ್ದಾರೆ. ಅವರಿಗೆ ನಾನು ಶಿರರಣಿಯಾಗಿದ್ದೇನೆ. ಈ ಗೆಲುವು ಆ ಕ್ಷೇತ್ರದ ಜನತೆಯ ಗೆಲುವು. ಅದನ್ನು ಋಣವನ್ನು ನಾನು ಅಭಿವೃದ್ಧಿ ಮೂಲಕ ನಾನು ಅಲ್ಲಿ ನನಗೆ ಅಭಿವೃದ್ಧಿಯನ್ನು ಮಾಡಿ ನನ್ನ ಋಣವನ್ನು ತೀರಿಸಬೇಕಾಗಿದೆ. ಅದೇ ರೀತಿ ನನ್ನ ಕಾರ್ಯಕರ್ತರು, ಪಕ್ಷದ ಎಲ್ಲ ಕಾರ್ಯಕರ್ತರು, ಅದರಲ್ಲಿ ವಿಶೇಷವಾಗಿ ಇಲಿಯಾಸ್ ಹಾಗೂ ರಶೀದ್ ಅವರು ಜೋಡೆತ್ತು ಥರ ನನ್ನೊಂದಿಗಿದ್ದು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ. ಅದೇ ರೀತಿ ಅಲ್ಲಿ ಎಲ್ಲ ಯುವಕರು ಮತದಾರರು ನನ್ನ ಕೈ ಹಿಡಿದಿದ್ದಾರೆ. ಯಾವತ್ತು ನಾನು ಅವರೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ನಾನು ಮಾಡಲಿಕ್ಕೆ ನಾನು ತೀರ್ಮಾನಿಸಿದ್ದೇನೆ. ನನಗೆ ಪಕ್ಷ ಈ ಒಂದು ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಪಕ್ಷದ ನಾಯಕರುಗಳಿಗೆ ನಾನು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಸರ್, ಇದಕ್ಕೆ ಮೊದಲು ಯಾವೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತೀರಿ ಪಕ್ಷದಲ್ಲಿ ಮತ್ತು ಸಾಮಾಜಿಕವಾಗಿ ಬೇರೆ? ಪಕ್ಷದಲ್ಲಿ ನಾನು ವಿದ್ಯಾರ್ಥಿ ದಶೆಯಲ್ಲಿ NSU ಕಾರ್ಯದರ್ಶಿಯಾಗಿ, ತದನಂತರ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಕಾರ್ಯದರ್ಶಿಯಾಗಿ, ತದನಂತರ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ, ಗ್ಯಾರಂಟಿ ಸಮಿತಿ ಸದಸ್ಯನಾಗಿ ಪಕ್ಷ ನನಗೆ ಅವಕಾಶ ನೀಡಿತು. ಅದೇ ರೀತಿ ಈಗ ನನಗೆ ಪಕ್ಷ ಬೆದ್ರಾಜವಾಡಿನಲ್ಲಿ ಅಭ್ಯರ್ಥಿಯಾಗಿ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಿದ್ದು. ಪಕ್ಷದ ಎಲ್ಲ ನಾಯಕರು ನಾನು ಚಿರಋಣಿಯಾಗಿರುತ್ತೇನೆ. ಇನ್ನೊಂದು ವಾರ್ಡ್ ನಂಬರ್ 5 ಮಾಲೇಶ್ವರ, ಇದರ ಒಂದು ಫಲಿತಾಂಶ ಕೂಡ ಪ್ರಕಟಗೊಂಡಿರುವಂಥದ್ದು. ಇದರ ಕಾಂಗ್ರೆಸ್ನ ಅಭ್ಯರ್ಥಿ KM ಹನೀಫ್ ರವರು 297 ಮತಗಳನ್ನು ಪಡೆಯುವುದರ ಮುಖಾಂತರ ಗೆಲುವನ್ನು ಸಾಧಿಸಿದ್ದಾರೆ. ಅವರ ಎದುರಾಳಿ ಬಿಜೆಪಿಯ ಪ್ರಕಾಶ್ NK ಅವರು 213 ಮತಗಳನ್ನು ಪಡ್ಕೊಂಡಿದ್ದಾರೆ. ಹನೀಫ್ ರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಏನು ನಿಮ್ಮ ಫಸ್ಟ್ ಪ್ರತಿಕ್ರಿಯೆ? ನಾನು ಪ್ರಪ್ರಥಮವಾಗಿ ನನ್ನ ಕ್ಷೇತ್ರದ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ನಾನು ಹಿಂದೆ 3 ಬಾರಿ ಕಳಾರ ಕ್ಷೇತ್ರದಿಂದ ನಾನು ಆಯ್ಕೆಗೊಂಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ. ಆ ಒಂದು ಹಿನ್ನೆಲೆಯಲ್ಲಿ ನನಗೆ ಈ ಬಾರಿ ವಾರ್ಡ್ ಬದಲಾವಣೆ ಆದ ಕಾರಣ ನಾನು ಮಾಲೇಶ್ವರ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾಗಿ ನನಗೆ ಅಲ್ಲಿ ಟಿಕೆಟ್ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಇಟ್ಕೊಂಡಿದ್ದೇನೆ. ಆ ಒಂದು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾನು ನನ್ನ ಶ್ರಮಪಟ್ಟು ಸರ್ಕಾರದ ಮುಖಾಂತರ, ನಮ್ಮ ಪ್ರತಿನಿಧಿಗಳ ಮುಖಾಂತರ ಅಲ್ಲಿ ಅನುದಾನವನ್ನು ತಂದು ಖಂಡಿತವಾಗಿ ಕೂಡ ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತೇನೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುತೇಕ ಆ ಭಾಗದಲ್ಲಿ ಸ್ಟ್ರೀಟ್ ಲೈಟ್, ಬೀದಿ ದೀಪ, ನೀರಿನ ವ್ಯವಸ್ಥೆ, ಕಾಂಕ್ರೀಟೀಕರಣ, ರಸ್ತೆ ಮೊದಲಾದಂಥ ಮೂಲಭೂತ ಸೌಕರ್ಯಗಳ ಕೊರತೆ ಬಹಳಷ್ಟಿದೆ. ಅದನ್ನು ನಾನು ಸಮಗ್ರವಾಗಿ ನಿಭಾಯಿಸುವ ಬಗ್ಗೆ ನಾನು ಶ್ರಮಿಸ್ತೇನೆ ಅಂತ ಈ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೆಲುವಿನ ಬಗ್ಗೆ ಟಫ್ ಇತ್ತ, ನಿಮಗೆ ಪೈಪೋಟಿ ಇತ್ತ? ತುಂಬ ಬಹಳಷ್ಟು ಪೈಪೋಟಿ ಇರ್ತಕ್ಕಂಥ ಕ್ಷೇತ್ರ. ಇದುವರೆಗೂ ಸುಮಾರು 20 ವರ್ಷಗಳಿಂದ ಅಲ್ಲಿ BJP ಗೆದ್ದಿರುವಂಥದ್ದು. ಈ ಬಾರಿ ಹೊಸದಾಗಿ ನಾನು ಗೆದ್ದಿದ್ದೇನೆ. ಬಹಳಷ್ಟು ಹುರುಪು ತಂದಿದೆ. ಅಲ್ಲಿಯ ಜನತೆಗೆ ನಾನು ಅಭಾರಿಯಾಗಿದ್ದೇನೆ. ಮುಂದಿನ ಯೋಚನೆ, ಮುಂದೆ ಅಭಿವೃದ್ಧಿ ಕಡೆ ನಮ್ಮ ಯೋಚನೆ. ಯಾವುದೇ ರಾಜಕೀಯ ಇಲ್ಲ, ರಾಜ್ಯಕ್ಕೆ ರಹಿತವಾಗಿ ನಾನು ಅಭಿವೃದ್ಧಿಯನ್ನು ಮಾಡುವಂಥ ಬಗ್ಗೆ ಚಿಂತನೆಯನ್ನು ನಡೆಸಿದ್ದೇನೆ. ಹಿಂದೆ ಕೂಡ ಯಾವುದೇ ವಿಚಾರದಲ್ಲಿ ಕೂಡ ನಾನು ರಾಜಕೀಯ ಮಾಡಿದವನಲ್ಲ. ನಾನು ಗೆಲುವಿಗೋಸ್ಕರ ಮಾತ್ರ ಪಕ್ಷ ಮತ್ತು ಎಲ್ಲರೂ ಕೂಡ ನಮ್ಮ ಜೊತೆ ಇರುವವರೇ. ನಾನು ಅವರ
ಅವರ ಅಭಿವೃದ್ಧಿಗೋಸ್ಕರ ನಾನು ಖಂಡಿತ ಶ್ರಮಿಸ್ತಾ ಇದ್ದೀನಿ. ಇನ್ನೊಂದು ಪ್ರಮುಖವಾದಂತಹ ವಾರ್ಡ್ ಕಡಬ ವಾರ್ಡ್ ಇದು. ಇಲ್ಲಿ ಕೂಡ ಅತ್ಯಂತ ಪೈಪೋಟಿ ಇದ್ದಂತಹ ಒಂದು ವಾರ್ಡ್ ಆಗಿತ್ತು ಇದು. ಎಲ್ಲ ಅಂದರೆ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, SDP ಆಗಿರ್ಬೋದು ಹಾಗೂ ಪಕ್ಷೇತರ ಕೂಡ ಸ್ಪರ್ಧಿಸಿದಂತಹ ಒಂದು ವಾರ್ಡ್ ಇದಾಗಿದ್ದು, ಈ ವಾರ್ಡ್ನಿಂದ ಕಾಂಗ್ರೆಸ್ನ ಅಭ್ಯರ್ಥಿ ನೀಲಾವತಿ ಶಿವರಾಮ್ರವರು 314 ಮತಗಳನ್ನು ಪಡೆಯುವುದರ ಮುಖಾಂತರ ಗೆಲುವನ್ನು ಸಾಧಿಸಿದ್ದಾರೆ. ಅವರ ಎದುರಾಳಿ ಪ್ರೇಮಾರ್ ಅವರು, BJPಯ ಪ್ರೇಮಾರ್ ಅವರು 177 ಮತಗಳನ್ನು ಪಡ್ಕೊಂಡಿದ್ದಾರೆ. SDPIಯ ಜಸೀರರವರು 78 ಮತಗಳು ಹಾಗೂ ಪಕ್ಷೇತರ ಅಭ್ಯರ್ಥಿ ಆಲಿಸ್ ರವರು 16 ಮತಗಳನ್ನು ಪಡ್ಕೊಂಡಿದ್ದಾರೆ. ಜಯಭಾರಿಸಿರುವಂತಹ ಕಾಂಗ್ರೆಸ್ನ ನೀಲಾವತಿ ಶಿವರಾಮ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್. ಕಡಬ ಗ್ರಾಮ ಪಂಚಾಯತ್ ಹೋಗಿ ಪಟ್ಟಣ ಪಂಚಾಯತ್ ಮೇಲ್ದರ್ಜೆಗೆ ಐತೆ. ನಮ್ಮ ಅಂದರೆ ನಾನಿರುವಂಥದ್ದು ಕಡಬ ಪೇಟೆಯ ವಾರ್ಡ್ 6ನೇ ವಾರ್ಡ್. ಇಡೀ ಪೇಟೆ ನನ್ನ 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 ಕೈಯಲ್ಲಿ ಇರುವ ಹಾಗೆ ಆಗಿದೆ ಈಗ. ಅಂದರೆ ಕಡಬ ಪಟ್ಟಣವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆಡಳಿತ ಆಗಲಿ ಯಾವುದೇ ಡೆವಲಪ್ಮೆಂಟ್ ಅಭಿವೃದ್ಧಿಗೊಳಿಸುವಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಅದೇ ರೀತಿ ಕಡಬ ಪೇಟೆಯಲ್ಲಿ ಮೂಲ ಸೌಕರ್ಯಗಳು, ಅದೇ ಪಾರ್ಕಿಂಗ್ ವ್ಯವಸ್ಥೆ, ಎಲ್ಲ ಸೌಕರ್ಯಗಳು ಈಗ ಕುಂಠಿತಗೊಂಡಿದೆ. ಅದನ್ನೆಲ್ಲ ನಾವು ಮುಂದಕ್ಕೆ ಅಭಿವೃದ್ಧಿಗೊಳಿಸ್ತೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಿರೀಕ್ಷೆ ಇತ್ತ ಗೆಲುವಿನ ಬಗ್ಗೆ? ನಿರೀಕ್ಷೆ ಇತ್ತ ನಿಮಗೆ? ಖಂಡಿತವಾಗಿ ನನಗೆ ಗೆಲ್ಲುತ್ತೇನೆಂಬ ನಿರೀಕ್ಷೆ ಇತ್ತು ನನ್ನೊಟ್ಟಿಗೆ. ಅದು ಈಗ ಆಗಿದೆ. ಅಂದರೆ ನನ್ನೊಟ್ಟಿಗೆ ಬಂದಂಥ ನನ್ನ ಕಾರ್ಯಕರ್ತರಿಗೆ ನಾನು ಮೊದಲಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನಾನು ನಾಮಿನೇಷನ್ ಕೊಡುವಲ್ಲಿಂದ ಇವತ್ತಿನ ತನಕ ಕೂಡ ನನ್ನ ಬೆನ್ನ ಹಿಂದೆ ಅವರು ನನ್ನೊಟ್ಟಿಗೆ ಇದ್ದರು. ನನ್ನನ್ನು ಒಂದು ನಿಮಿಷ ಕೂಡ ನೀವು ಮುಂದೆ ಹೋಗಿ ಮೇಡಮು, ನಿಮ್ಮ ಹಿಂದೆ ನಾವಿದ್ದೇವೆ ಎಂದು ನನಗೆ ಧೈರ್ಯ ತುಂಬಿದಂಥ ನನ್ನ ಕಾರ್ಯಕರ್ತರು, ಅವರಿಗೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಹಾಗೆ ಎಲ್ಲ ನನ್ನ ಕಡಬ ಪೇಟೆಯವರಾಗಲಿ, ನಮ್ಮ ಬ್ಲಾಕ್ನವರಾಗಲಿ, ಎಲ್ಲ ನನ್ನ ನಾಯಕ, ಎಲ್ಲ ಮತದಾರ ಬಾಂಧವರು, ನಾಯಕರು ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದಾರೆ. ಅದೆಲ್ಲ ಮೊದಲು ಯಾವ ಜವಾಬ್ದಾರಿ ನಿರ್ವಹಿಸಿದ್ರಿ ತಾವು? ನಾನು ಕಡಬ ಪಂಚಾಯತ್ನ ಮಾಜಿ ಅಧ್ಯಕ್ಷೆಯಾಗಿದ್ದೆ, ಸದಸ್ಯೆಯಾಗಿದ್ದೆ. ನನ್ನ ವಾರ್ಡಲ್ಲೇ ನಾನು ಕೊರಂದೂರು ಅಂಗನವಾಡಿ ನನ್ನ ವಾರ್ಡಿಗೆ ಬರ್ತದೆ. ಅದು ಇನ್ನೂ ಕೂಡ ಇಂಪ್ರೂವ್ ಆಗ್ತದೆ. ಯಾಕಂತ ಹೇಳಿದರೆ ನಾನು ಅಲ್ಲಿ ಬಂದ ಮೇಲೆ ನಾನು ಅಂಗನವಾಡಿಯನ್ನು ಮಾಡಿದಂಥದ್ದು. ಅದೇ ರೀತಿ ಮಾದರಿ ಅಂಗನವಾಡಿಯಾಗಿದೆ. ಅದೇ ರೀತಿ ನಾವೀಗ ಪಟ್ಟಣ ಪಂಚಾಯತನ್ನು ಮಾದರಿ ಪಟ್ಟಣ ಪಂಚಾಯತಿಯಾಗಿ ಮಾರ್ಪಡುವಲ್ಲಿ ನಾನು ನನ್ನ ಶ್ರಮವನ್ನು ವಹಿಸ್ತೇನೆ ಅಂತೇಳಿ ಹೇಳ್ತಾ ಇದ್ದೇನೆ. ಇನ್ನೊಂದು ವಾರ್ಡ್ ಪುಳಿಕುಕ್ಕು ವಾರ್ಡ್ನ ಕೂಡ ಫಲಿತಾಂಶ ಘೋಷಣೆಯಾಗಿರುವಂಥದ್ದು. ಇದರ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪ ನಾಯ್ಕರವರು 315 ಮತಗಳನ್ನು ಪಡೆಯುವುದರ ಮುಖಾಂತರ ಗೆಲುವನ್ನು ಸಾಧಿಸಿದ್ದಾರೆ. ಇವರ ಎದುರಾಳಿ BJP ಅಭ್ಯರ್ಥಿ ಸದಾನಂದ ನಾಯ್ಕರವರು 264 ಮತಗಳನ್ನು ಪಡ್ಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಕೃಷ್ಣಪ್ಪ ನಾಯ್ಕರವರಿದ್ದಾರೆ. ನಮಸ್ತೆ ಸರ್, ಏನು ಹೇಳ್ತೀರಿ ಗೆಲುವಿನ ಬಗ್ಗೆ? ನಾನು ಮೊದಲನೇದಾಗಿ ನನ್ನ 13 ವಾರ್ಡ್ನ ಜನತೆಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಧನ್ಯವಾದವನ್ನು ಹೇಳ್ತೇನೆ. ನನಗೆ ನಿರೀಕ್ಷೆ ಇತ್ತ ನಿಮಗೆ? ಇತ್ತು. ಯಾಕೆಂದ್ರೆ ನಾನು 2 ಸಲ ಅಭ್ಯರ್ಥಿ ಆಗಿದ್ದೇನೆ ಗ್ರಾಮ ಪಂಚಾಯತ್. ಹಾಗೆ ಇತ್ತು ಗೆಲುವಿನ ನಿರೀಕ್ಷೆ. ಎಷ್ಟು ಶ್ರಮ ಪಟ್ಟಿದ್ರಿ ಗೆಲುವು ಆಗಬೇಕಾದ್ರೆ? ನಮ್ಮ ಕೆಲಸ ಮೊದಲು ಮಾಡಿದ ಕೆಲಸವೇ ಮುಖ್ಯ. ಯಾವೆಲ್ಲ ಜವಾಬ್ದಾರಿ ನಿರ್ವಹಿಸಿದ್ರಿ? ಮೊದಲು ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸಾಧಾರಣ 38 ವರ್ಷದಿಂದ ದುಡಿತಾ ಇದ್ದೇನೆ. 2 ಸಲ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಆಗಿದ್ದೇನೆ. ಆಮೇಲೆ ಒಂದ್ಸಲ ಸೊಸೈಟಿ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದೇನೆ. ಹಾಗೆ ಹೇಗೆ ಮುಂದಿನ ಯೋಜನೆ ಏನಿದೆ ನಿಮ್ದು ಗೆಲುವಿನ? ಈಗ ನೋಡಿ, ಒಂದು 5 ವರ್ಷ ಕಳೀತು, ಇಲ್ಲಿ ಯಾರು ಮೆಂಬರ್ ಇಲ್ಲ, ಯಾವುದು ಪಂಚಾಯತ್ ಇಲ್ಲ. ಹಾಗೆ ಅದನ್ನು ನಾನು ಈ ರೋಡ್ ಎಲ್ಲ ಗಬ್ಬೆದ್ದು ಹೋಗಿದೆ. ಎಲ್ಲ ಒಂದು ಶ್ರಮ ಪಟ್ಟು ಈ ರೋಡುಗಳು, ನೀರುಗಳು, ಸ್ಟ್ರೀಟ್ ಲೈಟ್ಗಳು ಎಲ್ಲವನ್ನ ಮಾಡಿ ಒಂದು ಮಾದರಿ ವಾರ್ಡನ್ನು ಮಾಡಬೇಕಂತ ನಾನು. ಇನ್ನು ಪಣೆಮಜಲು ವಾರ್ಡ್ನ ಗೆಲುವಿನ ಅಭ್ಯರ್ಥಿ ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ನ ರೋಹಿತ್ ರವರು 333 ಮತಗಳನ್ನು ಪಡ್ಕೊಂಡು ಎದುರಾಳಿ BJPಯ ಗಣೇಶ್ ರವರು 248 ಮತಗಳೊಂದಿಗೆ ಪರಾಜಿತರಾಗಿದ್ದಾರೆ. ರೋಹಿತ್ ರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಏನು ಹೇಳ್ತೀರಿ ಗೆಲುವಿನ ಬಗ್ಗೆ? ಇದಕ್ಕೆ ನನ್ನ ಪಣೆಮಜಲು ವಾರ್ಡ್ನ ಮತದಾರರಿಗೆ ಎಲ್ರಿಗೂ ಅಭಿನಂದನೆ ಹೇಳ್ತೇನೆ. ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ, ಆದ್ರೆ ಈ ಸರ್ತಿ ಚುನಾವಣಾ ಇದು ಫಸ್ಟ್ ಟೈಮ್. ಇದರಲ್ಲಿ ದುಡಿದ ಎಲ್ಲರೂ ಪಕ್ಷ ಅಂದ್ರೆ ಎಲ್ಲ ಕಾರ್ಯಕರ್ತರಿಗೂ ಮತ್ತೆ ನನಗೆ ಚುನಾವಣಾ ಕಣಕ್ಕಿಳಿಸಿದ ನನ್ನ ಪಕ್ಷದ ಮುಖಂಡರಿಗೂ ಎಲ್ರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆ ಹೇಳ್ತೇನೆ. ಗೆಲುವಿನ ನಿರೀಕ್ಷೆ ಇತ್ತ ನಿಮಗೆ? ಇತ್ತು. ನಾವು ಸೈಲೆಂಟ್ ಆಗಿ ಕೆಲಸ ಮಾಡಿದ್ದೇವೆ. ಏನು ಅದ್ದೂರಿ ಪ್ರಚಾರಕ್ಕೆ ಹೋಗ್ಲಿಲ್ಲ. ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಕನ್ವಿನ್ಸ್ ಮಾಡಿಕೊಂಡು ನಾವು ಅಂದ್ರೆ ನಮ್ಮ ಆದ್ಯತೆಗಳನ್ನು ಪಟ್ಟಿ ಪ್ರಕಟಿಸಿದ್ದೇವೆ. ಮತ್ತೆ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಕೊಟ್ಟಿದ್ದೇವೆ. ಮತ್ತೆ ನಮ್ಮ ಈ
ನಮ್ಮ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಕೂಡ ನಮಗೆ ತುಂಬಾ ಜನಗಳಿಗೆ ಹೆಲ್ಪ್ ಮಾಡಿದ್ದು ನಮಗೆ ಮತವಾಗಿ ಪರಿವರ್ತನೆ ಆಗಿದೆ. ಇದಕ್ಕೆ ಮೊದಲು ಯಾವೆಲ್ಲ ಜವಾಬ್ದಾರಿ ನಿರ್ವಹಿಸಿದ್ರಿ ತಾವು? ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಇದೆ, ಮತ್ತೆ ಕಾಲೇಜ್ ಜೀವನದಲ್ಲಿ NSU ಅಲ್ಲಿ ಇದ್ದೆ. ಮತ್ತೆ ನಾನು ಸೈಲೆಂಟ್ ಆಗಿ ಅಂದ್ರೆ ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡಿದ್ರೆ ನಾವು ಯಾವ್ದಾದ್ರೂ ಈ ಟಿಕೆಟ್ ಕೇಳಿದ್ದು ಕೂಡ ಒಂದು ಎಲ್ಲ ಅವಿರೋಧವಾಗಿ ಒಂದೇ ಹೆಸರು ಬಂದದ್ದು ನಂದು. ಅದಕ್ಕೆ ಅನಿವಾರ್ಯವಾಗಿ ಬೇರೆ ಯಾರು ಇಮಿಡಿಯೇಟ್ ಆಗಿ ನಾನು ಅದಕ್ಕೆ ಪ್ರಿಪೇರ್ ಮಾಡಿರಲಿಲ್ಲ. ಕೊನೆ ಕ್ಷಣದಲ್ಲಿ ಇಳಿದದ್ದು. ಆ ಕ್ಷಣದಲ್ಲಿ ಇಳಿದ್ರು ಕೂಡ ಎಲ್ಲ ಈ ಕ್ಷೇತ್ರ ಮತದಾರರಿಗೆ ನನಗೆ ಎಲ್ಲ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಹೃದಯ ತುಂಬಿದ ಅಭಿನಂದನೆ ಹೇಳ್ತೇನೆ. ಮುಂದಿನ ಯೋಜನೆ ಹೇಗಿದೆ? ಯೋಜನೆ ಅಂದರೆ ನಾನು ನನ್ನ ಮನವಿ ಪತ್ರದಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದೇನೆ. ಅದನ್ನು ನಾನು ಕಾರ್ಯಗತ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ. ಕಡಬ ಪಟ್ಟಣ ಪಂಚಾಯತ್ನ ಆರಂಭದ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿರುವಂತದ್ದು. ಒಟ್ಟು 13 ಸ್ಥಾನಗಳ ಪೈಕಿ 8 ಸ್ಥಾನಗಳನ್ನು ಕಾಂಗ್ರೆಸ್ ಪಡೆಕೊಳ್ಳುವುದರ ಮುಖಾಂತರವಾಗಿ ಕಾಂಗ್ರೆಸ್ ಭರ್ಜರಿಯಾದಂತಹ ಜಯವನ್ನು ಸಾಧಿಸಿ ಚೊಚ್ಚಲ ಕಡಬ ಪಟ್ಟಣ ಪಂಚಾಯತ್ನ ಒಂದು ಗದ್ದುಗೆಯನ್ನು ಏರಲಿಕ್ಕೆ ಈಗೇನು ಕ್ಷಣಗಣನೆ ಆರಂಭವಾಗುವಂತದ್ದು. ಪ್ರಮುಖರು, ಕಾಂಗ್ರೆಸ್ನ ಪ್ರಮುಖರು ಏನು ಹೇಳ್ತಾರೆ ಅಂತ ನಮಗೆ ಮಾತಾಡಿಸಬೇಕು. ನಮ್ಮ ಜೊತೆಗೆ ಸುಧೀರ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ಮೊಟ್ಟ ಮೊದಲು ಪಟ್ಟಣ ಪಂಚಾಯಿತಿಯ ಎಲ್ಲ ಮತದಾರ ಬಾಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ವಿಜಯಶಾಲಿಗೆ ಕಾರಣ ಎನ್ನತಕ್ಕಂಥ ವಿಚಾರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪಂಚ ಗ್ಯಾರಂಟಿ ಮನೆ ಮುಟ್ಟಿದೆ. ಇವತ್ತು ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ಎಲ್ಲ ಕಾಂಗ್ರೆಸ್ ಇದ್ದಾರೆ ಅಂತ ಹೇಳಿಕ್ಕೆ ಇಡೀ ಕರ್ನಾಟಕ ಜನತೆಯ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಗ್ಯಾರಂಟಿ ಯೋಜನೆ ಮನೆ ಮುಟ್ಟಿದೆ ಅಂತ ಹೇಳಿಕೆ ದೃಢ ಸಾಕ್ಷಿಯನ್ನು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಮತದಾರ ಬಾಂಧವರಿಗೂ, ನಮಗೆ ಸಹಕರಿಸಿದಂತೆ ಎಲ್ಲ ಇಲಾಖಾಧಿಕಾರಿಗಳಿಗೂ, ನಮ್ಮ ಹಿರಿಯ ಕಾಂಗ್ರೆಸ್ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಶ್ರಮ ಎಷ್ಟಿತ್ತು? ಪಂಚ ಗ್ಯಾರಂಟಿಗಳು ಒಂದು ಕಡೆ, ನಿಮ್ಮ ಶ್ರಮ ಎಷ್ಟಿತ್ತು ಈ ಗೆಲುವಿನ ಹಿಂದೆ? ನಮ್ಮ ಶ್ರಮ ಅಂದ್ರೆ ಎಲ್ಲ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಹಗಲು ಇರು ಶ್ರಮಿಸಿದ್ದಾರೆ. ಎಲ್ಲ ಬೂತ್ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರ ಉಳಿದ ಪಂಚ ಗ್ಯಾರಂಟಿ ಅಲ್ಲದೆ ಎಲ್ಲ ಮೂಲಭೂತ ಸೌಕರ್ಯಕ್ಕೆ ನಮ್ಮ ಸರ್ಕಾರ ಸ್ಪಂದಿಸಿ ಅನ್ನತಕ್ಕಂತ ಇದೇ ನಿದರ್ಶನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೋರು ಪ್ರಮುಖರು PP ವರ್ಗೀಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಏನ್ ಸರ್ ಫಸ್ಟ್ ರಿಯಾಕ್ಷನ್ ಗೆಲುವಿನ ಬಗ್ಗೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದು ಭರವಸೆಗಳನ್ನು ಈಡೇರಿಸ ಪಂಚ ಗ್ಯಾರಂಟಿಗಳ ಒಂದು ಏನು ಈ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯ ಆಯಿತು. ಅದರೊಟ್ಟಿಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ರಾಜ್ಯದಿಂದ ಹಿಡಿದು ಜಿಲ್ಲೆಯ ಮತ್ತು ನಮ್ಮ ಇಲ್ಲಿಯ ಎಲ್ಲ ಮುಖಂಡರು ಒಟ್ಟಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿಂದ ಹಿಡಿದು ಅವರನ್ನು ಗೆಲ್ಲಿಸುವಲ್ಲಿಗೆ ಎಲ್ಲರೂ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಅದರೊಟ್ಟಿಗೆ ಇನ್ನೂ ಕೂಡ ನಮ್ಮ 2 ಜನ ಅಭ್ಯರ್ಥಿಗಳು ಸೋತದ್ದು ಕೂಡ ಕಿಂಚಿತ್ತು ಮತಗಳಿಂದ 10 ಮತಗಳಿಂದ ಸೋತಿದ್ದಾರೆ. ಅದು ಕೂಡ ನಮಗೆ ಅವರನ್ನು ಕೂಡ ಜನ ನಮ್ಮ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಕಡೆ ಜನರು ಇದ್ದಾರೆ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ದಾರೆ. 5 ಕಡೆ ಸೋಲುವಲ್ಲಿ ಏನು ಕಾರಣ ಆದದ್ದು? ಅದು ಕೂಡ ನಮ್ಮ ಸಣ್ಣ ವ್ಯತ್ಯಾಸಗಳಲ್ಲಿ ಸೋಲಾಯಿತು. ಆದರೂ ಕೂಡ ನಾವು ಜನಾದೇಶವನ್ನು ಒಪ್ಪುತ್ತಾ ಇದ್ದೇವೆ. ಏನಿದೆ ಸರ್ ನಿಮ್ಮ ಯೋಚನೆ, ಮುಂದಿನ ಯೋಜನೆ ಕಡಬ ಪಟ್ಟಣ ಪಂಚಾಯತ್? ಕಡಬ ಪಟ್ಟಣ ಪಂಚಾಯತ್ ಅನ್ನ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ನೇರವಾದ ಅನುದಾನವನ್ನು ತಂದು ಕಡಬದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂತಹದ್ದು ನಮ್ಮ ಈಗಿನ ಪ್ರಣಾಳಿಕೆಯಲ್ಲಿ ಕೂಡ ಕೊಟ್ಟಿದ್ದೇವೆ. ಅದನ್ನು ಈಡೇರಿಸುವಂತ ಕೆಲಸವನ್ನು ಕೂಡ ನಾವು ಕೊಡ್ತೇವೆ. ಇನ್ನೋರ್ವರು ಕಾಂಗ್ರೆಸ್ನ ಪ್ರಮುಖ ಕೃಷ್ಣಪ್ಪ ಅವರ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಏನ್ ಸರ್ ಫಸ್ಟ್ ರಿಯಾಕ್ಷನ್ ನಿಮ್ಮದು? ಫಸ್ಟ್ ರಿಯಾಕ್ಷನ್ ನಮ್ಗೆ ಖುಷಿಯಾಗಿದೆ. ವಿಶೇಷ ಏನಂದ್ರೆ ನಮ್ಮ ಸಿದ್ದರಾಮಯ್ಯನವರು ಕಡಬ ತಾಲೂಕು ಮಾಡಿದ್ದು ಆದ್ಮೇಲೆ ನಮ್ಮ ವಿನಯ್ ಕುಮಾರ್ ಸೋರೆಕ್ ಅವರು ಇದ್ದಾಗ ಪಟ್ಟಣ ಪಂಚಾಯತ್ ಅನೌನ್ಸ್ ಮಾಡಿ, ಆದ್ರೇನು ಬೇರೆ ಸರ್ಕಾರ ಇದ್ದಾಗ ಅದು ಅನೌನ್ಸ್ ಎಲೆಕ್ಷನ್ ಮಾಡಿರಲಿಲ್ಲ. ಮತ್ತೆ ನಮ್ಮ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಸರ್ಕಾರ ಬಂದು ಅನೌನ್ಸ್ ಮಾಡಿ ಎಲೆಕ್ಷನ್ ಮಾಡಿ ಅದನ್ನು ಜನಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಆಮೇಲೆ ವಿಶೇಷತೆ ಏನಂದ್ರೆ ನಾವೆಲ್ಲ ನಾಯಕರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ PP ವರಿಷ್ಠರು, ಸರ್ವತಮ್ಮ ಎಲ್ಲ ಸುಧೀರ್ ಶೆಟ್ಟಿ ಎಲ್ಲ ನಮ್ಮ ಫೈಜಲ್ ಎಲ್ಲ ನಾವು ಸೇರ್ಕೊಂಡು ನಾವು ರಾತ್ರಿ ನಮ್ಮ ಇವರನ್ನ ನಮ್ಮ ಕ್ಯಾಂಡಿಡೇಟ್ನ ರಾತ್ರಿ ಆಗಲೆಲ್ಲ ಕಾಯ್ದಿದ್ದೇವೆ. ನಾವು ರಾತ್ರಿ 3 ಗಂಟೆವರೆಗೂ ನಾವು ಹಿಂದಿನ ದಿವಸ 3 ಗಂಟೆವರೆಗೂ ಇಲ್ಲೇ ಕಾಯ್ಕೊಂಡು ಬೇರೆ ಯಾವುದು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿದ್ದಂಗೆ ನೋಡ್ಕೊಂಡು ಮಾಡಿದ್ದೇವೆ. ಅದಕ್ಕೋಸ್ಕರ ಇದು ಎಲ್ಲರ ಜಯ. ನಮ್ಮ ಬ್ಲಾಕ್ ಅಧ್ಯಕ್ಷ ಎಲ್ಲ ಕಷ್ಟಪಟ್ಟಿದ್ದೀವಿ. ನಾವು ಒಟ್ಟಿಗೆ ಸೇರ್ಕೊಂಡು ಒಗ್ಗಟ್ಟಿನ ಬಲ ಇದೆ ಅಂತ ಕಾಂಗ್ರೆಸ್ ತೋರಿಸಿದ್ದೇವೆ ನಾವು ಇದರಲ್ಲಿ. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಭಿಲಾಷ್ ಅವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಅವರ ಒಂದು ಆರಂಭದ ಹಂತದ ಚುನಾವಣೆ ಅಂತ ಹೇಳಬಹುದು. ಹೇಗೆ ನಿರ್ವಹಿಸಿದರೆ ಗೊತ್ತಿಲ್ಲ, ಅಂತೂ ಗೆಲುವನ್ನು ಸಾಧಿಸಿದ್ದಾರೆ. ಏನು ಹೇಳ್ತೀರಿ ಅಭಿಲಾಷ್? ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕಡಬಕ್ಕೊಂದು ಸುವರ್ಣ ದಿನ ಅಂತಲೇ ಹೇಳಬಹುದು. ಯಾಕೆಂದ್ರೆ ನಮ್ಮ ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆ ಏನಿದೆ ಅದನ್ನು ಟೀಕಿಸುತ್ತಿದ್ದ ಬಿಜೆಪಿಗೆ ಇವತ್ತು ತಿರುಗೇಟು ನೀಡಿದಂತಾಗಿದೆ. ಯಾಕೆಂದ್ರೆ ಆ ಗ್ಯಾರಂಟಿ ಯೋಜನೆ ಮನೆ ಮಕ್ಕಳಿಗೆ ತಲುಪಿದೆ ಅನ್ನುವಂಥದ್ದಕ್ಕೆ ಇದೊಂದು ಸ್ಪಷ್ಟ ಸಂದೇಶ ಬಿಜೆಪಿಗೆ ರವಾನೆ ಆಗಿದೆ. ಕಡಬವನ್ನು ಮುಂದಿನ ದಿನಗಳಲ್ಲಿ ಒಂದು ಸುವರ್ಣ ಪಟ್ಟಣ ಪಂಚಾಯತ್ ಆಗಿ ಮಾರ್ಪಡಿಸ್ತೇವೆ. ಇದಕ್ಕೋಸ್ಕರ ಪರಿಶ್ರಮಿಸಿದಂತಹ ಈ ಕಡಬ ಪಟ್ಟಣ ಪಂಚಾಯತ್ ಅಧಿಕಾರಕ್ಕೋಸ್ಕರ ಪರಿಶ್ರಮಿಸಿದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಕಾರ್ಯಕರ್ತರುಗಳಿಗೂ ಕೂಡ ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ
ಗೆದ್ದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಈ ಗೆದ್ದಂತ ಜೊತೆಗೆ ಈ ಒಂದು ನಮ್ಮ ಪಟ್ಟಣ ಪಂಚಾಯತ್ ಚುನಾವಣೆ ಅಭ್ಯರ್ಥಿ ಕಣದಲ್ಲಿದ್ದ 5 ಜನರಿಗೂ ಅದು ಕೇವಲ 10-9 ಮತಗಳಿಂದ ಪರಾಜಿತರಾಗಿದ್ದಾರೆ. ಅದೊಂದು ಪರಾಜಿತ ಅಲ್ಲ, ಅವರಿಗೂ ಕೂಡ ಮುಂಚೆ ನಮ್ಮ ಪಟ್ಟಣ ಪಂಚಾಯತಿನಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಇದೆ ಅಂತ ಭರವಸೆಯನ್ನು ಕೂಡ ನೀಡ್ತಾ ಈ ಒಂದು ಪಟ್ಟಣ ಪಂಚಾಯತ್ ಅಧಿಕಾರಕ್ಕೆ ಬಂದದ್ದಕ್ಕೆ ನಾವು ಕಡಬ ಬ್ಲಾಕಿನ ಎಲ್ಲರೂ ಕೂಡ ಸರ್ವ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು, ಜೊತೆಗೆ ಮತದಾರರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಜೊತೆಗೆ ಇದ್ದಾರೆ. ಇದು ಈ ಕಡಬ ಪಟ್ಟಣ ಪಂಚಾಯತ್ ಚುನಾವಣೆ ಗೆಲುವು ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೆಲುವಾಗಿದೆ. ರಾಜ್ಯ ಕಾಂಗ್ರೆಸ್ ಮಾನ್ಯ ಸಿದ್ದರಾಮಯ್ಯರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಂದಿರತಕ್ಕಂತ 5 ಪಂಚ ಗ್ಯಾರಂಟಿಗಳು ಏನಿದೆ ಆ ಗ್ಯಾರಂಟಿಗಳು ನಮ್ಮ ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರಿಗೂ ತಲುಪುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೂಡ ಗೆಲುವಾಗಿದೆ. ಇದು ರಾಜ್ಯ ಸರ್ಕಾರವೇ ಇಡೀ ಗಮನ ಸೆಳೆದಿರ್ತಕ್ಕಂಥ ಕ್ಷೇತ್ರ ಇವತ್ತು ಕಡಬ ಪಟ್ಟಣ ಪಂಚಾಯತ್ ಆಗಿದೆ. ಇದರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಕಡಬ ಗ್ರಾಮ ಪಂಚಾಯತ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಆಡಳಿತ ವರ್ಗ ಕಾಂಗ್ರೆಸ್ ಆಗಿತ್ತು. ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು, ಕಡಬ ಬ್ಲಾಕ್ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಸೇರಿ ಪ್ರತಿ ಮನೆಗೆ ಕಾಂಗ್ರೆಸ್ನ ಎಲ್ಲ ಯೋಜನೆಗಳನ್ನು ತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಆದ್ದರಿಂದ ಅವೆಲ್ಲವೂ ಕೂಡ ಇವತ್ತು ಎಲ್ಲ ಜನಬಲ ಕಾಂಗ್ರೆಸ್ ಪರವಾಗಿ ಇವತ್ತು ನಮಗೆ ಕಾರಣವಾಗಿದೆ. ಅದರ ಮೂಲಕ ಇವತ್ತು ಚುನಾವಣೆ ಗೆಲುವಾಗಿದೆ. ಈ ಭಾಗದ ಎಲ್ಲ ಜನರು ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ ಎನ್ನುವುದಕ್ಕೆ ಇದು ಮತ್ತೊಂದು ಸಾಕ್ಷಿ ಅಂತ ಹೇಳುವಂತದ್ದು ಈ ಸಂದರ್ಭ ಇಲ್ಲಿ ಬಯಸ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಇನ್ನೋರ್ವರು ಪ್ರಮುಖರಿದ್ದಾರೆ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂತಹ ಸರ್ವೋತ್ತಮ ಗೌಡರವರು. ಸರ್ ನಮಸ್ತೆ. ಈಗಾಗಲೇ ಬಹಳಷ್ಟು ಇವತ್ತು ಕಡಬ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಬಹಳಷ್ಟು ಖುಷಿ ತಂದಂತ ವಿಷಯ. ಯಾಕಂತ ಹೇಳಿದ್ರೆ ಕಳೆದ ಸಾರಿ ವಿಧಾನಸಭಾ ಎಲೆಕ್ಷನ್ ನಮಗೆ ಇಲ್ಲಿ ಬಹಳಷ್ಟು ಹೀನಾಯವಾಗಿ ನಾವು ಹಿಂದೆ ಇದ್ದೇವೆ. ಆದರೆ ಇವತ್ತು ಈ ಕಡಬ ಪಟ್ಟಣ ಪಂಚಾಯತ್ನ ನಾವು ಗೆದ್ದುಕೊಂಡು ಇವತ್ತು ಈ ಸರ್ಕಾರದ ಇವತ್ತು ಯಾವುದು ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಬಲ ಕೊಡುವಂತ ಮತ್ತು ಈ ಭಾಗದ ಇಡೀ ಕಾಂಗ್ರೆಸ್ಸಿಗೆ ಒಂದು ಉತ್ತೇಜನ ಕೊಡುವಂತ ಇವತ್ತು ರಿಸಲ್ಟ್ ಬಂದಿದೆ. ನಾವು ಈಗಾಗಲೇ 10 ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ಆದರೆ 2 ಸೀಟು ಕೇವಲ 5 ಮತಗಳ ಅಂತರದಿಂದ ನಾವು ಇವತ್ತು ಸೋತಿದ್ದೇವೆ. ಆದರೂ ಕೂಡ ಅವರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ಇವತ್ತು ಕಡಬವನ್ನು ಒಂದು ಮಾದರಿ ಪಟ್ಟಣ ಪಂಚಾಯತ್ ಆಗಿ ಈಗಾಗಲೇ ಇನ್ನು 3 ವರ್ಷ ಕೂಡ ಸರ್ಕಾರಗಳಿದೆ. ಆ ನಿಟ್ಟಿನಲ್ಲಿ ಈ ಕಡಬ ಪಟ್ಟಣ ಪಂಚಾಯತಿಗೆ ಹೆಚ್ಚಿನ ಅನುದಾನ ತಂದು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ಶ್ರಮಿಸ್ತೇವೆ. ಅದರೊಟ್ಟಿಗೆ ಮತದಾರರಿಗೂ ಈ ಭಾಗದ ಎಲ್ಲ ಮುಖಂಡರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿಕೊಂಡು ನಮ್ಮ ವಿಜಯಕ್ಕೆ ಶುಭವಾಗಲಿ. ಹಾಗೆ 5 ಕ್ಷೇತ್ರಗಳಲ್ಲಿ 5 ಸ್ಥಾನಗಳಲ್ಲಿ ಬಿಜೆಪಿ ಕೂಡ ಜಯವನ್ನು ಗಳಿಸಿರುವಂತದ್ದು. ಈ ಬಗ್ಗೆ ಬಿಜೆಪಿ ಪ್ರಮುಖರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಕೃಷ್ಣ ಶೆಟ್ಟಿ ಕಡಬರು ನಮ್ಮ ಜೊತೆಗಿದ್ದಾರೆ. ಇವತ್ತು ಕಡಬ ಪಟ್ಟಣ ಪಂಚಾಯತ್ನ ಪ್ರಥಮ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸುಮಾರು 5 ಅಭ್ಯರ್ಥಿಗಳು ಜಯಬೇರಿಯನ್ನು ಗಳಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ಅಧಿಕಾರಿಗಳ ಬಲ ಸಿಗಕೊಂಡಿರುವಂತದ್ದು, ಜೊತೆಗೆ ಹೆಂಡ ಮತ್ತು ಹಣವನ್ನ ಹಂಚಿ ಕಾಂಗ್ರೆಸ್ ಇವತ್ತು ಗೆದ್ದಿದೆ. ಇದು ಪ್ರಥಮ ಚುನಾವಣೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಳಮಟ್ಟದಲ್ಲಿ ಕೆಲಸ ಮಾಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಉಳಿದ ಕ್ಷೇತ್ರಗಳಲ್ಲಿ ಸೋಲಾಗಲಿಕ್ಕೆ ಏನು ಕಾರಣ? ಈಗಾಗಲೇ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಸಿನ ಆಡಳಿತವನ್ನು ಬಳಸಿಕೊಂಡು ಒಂದಷ್ಟು ಮದ್ಯ ಮತ್ತು ದುಡ್ಡನ್ನು ಹಂಚತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ಸಿಗರು ಮಾಡಿದ್ದಾರೆ. ನಿರಂತರವಾಗಿ 25 ವರ್ಷದ ಅದನ್ನೇ ಮಾಡಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ 25 ವರ್ಷದಿಂದ ನಿರಂತರವಾಗಿ ಗೆದ್ಕೊಂಡು ಬಂದಿದೆ. ಈ ಸಾರಿ ಅದನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ತಡೆಯುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗಿದ್ದೇವೆ. ಆದರೂ 5 ಅಭ್ಯರ್ಥಿಗಳು ನಮ್ಗೆ ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಗೆಲ್ಲುವಂತ ಕೆಲಸ ಕಾರ್ಯವನ್ನು ಮಾಡ್ತಾರೆ. ನಿರೀಕ್ಷೆ ಎಷ್ಟಿತ್ತು? ಎಷ್ಟು ಸ್ಥಾನಗಳು ಬರ್ಬೋದು? ನಮ್ದು 8 ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ತಾರೆ ಅಂತ ನಿರೀಕ್ಷೆ ಇತ್ತು. ಒಂದು ಸಣ್ಣ ಅಂತರದಲ್ಲಿ 3 ಅಭ್ಯರ್ಥಿಗಳು ಸೋತಿದ್ದಾರೆ. ಬಿಜೆಪಿಯ ಇನ್ನೋರ್ವರು ಮುಖಂಡೆ, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಪುಲಸ್ತ್ಯರವರು ನಮ್ಮ ಜೊತೆಗಿದ್ದಾರೆ. 5 ಸ್ಥಾನಗಳಲ್ಲಿ ಬಿಜೆಪಿ ಸ್ಥಾನ ಪಡ್ಕೊಂಡಿದೆ, ಅದರ ಉಳಿದ ಸ್ಥಾನಗಳು ಸೋಲಾಗಿವೆ. ಏನು ಹೇಳ್ತೀವಿ? 5 ಸ್ಥಾನಗಳನ್ನು ಗೆಲ್ಲಿಸಿದ ಮತದಾರರಿಗೆ ಫಸ್ಟ್ ಆಫ್ ಆಲ್ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ಲೆಕ್ಕಾಚಾರವನ್ನು ಎಲ್ಲವನ್ನು ಉಲ್ಟಾ ಪಲ್ಟಾ ಮಾಡುವಂಥ ಒಂದು ಅಂಡರ್ ಕರೆಂಟ್ ಅದು ನಡೆದಿದೆ. ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿದೆ. ರಾತ್ರಿಯ ಕೆಲಸ ಬಹಳಷ್ಟು ಕೆಲಸ ಮಾಡಿದೆ ಅಂತ ಹೇಳುವಂಥದ್ದನ್ನು ನಮ್ಮ ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಗೆದ್ದ ಏನು ಈ ಅಭ್ಯರ್ಥಿಗಳು ಗೆದ್ದ ಏನು ನಮ್ಮ ಪಟ್ಟಣ ಪಂಚಾಯತ್ನ ಸದಸ್ಯರು ಅಭಿವೃದ್ಧಿಯ ಕೆಲಸವನ್ನು ಖಂಡಿತ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಆ ಗೆಲ್ಲುವ ಪ್ರಯತ್ನವನ್ನು ಮಾಡ್ತೇವೆ. ಆದರೂ ಯಾವ ದಿನಗಳವರೆಗೆ ಈ ಒಳಗಿನ ಅಂಡರ್ ಕರೆಂಟ್ ಕೆಲಸ ಮಾಡ್ತಾ ಇರ್ತದ, ಅದರ ನಮ್ಮ ಸಮಾಜ ಯಾವ ಕಡೆ ಹೋದರೂ ಕೂಡ ಅದು ಅಚ್ಚರಿಯ ವಿಷಯ ಅಲ್ಲ. ಈ ಅಂಡರ್ ಕರೆಂಟ್ಗೆ ಕಡಬ ತಾಲೂಕಿನ ಜನತೆ ಯಾಕೆ ಬಗ್ಗಿದ್ರು? ಜನತೆ ನಮ್ಮ ತಿಳುವಳಿಕೆ ಪ್ರಕಾರ ಈ ಮತದಾನದ ಸಮಯದಲ್ಲಿ ಮತದಾರರೇ ಪ್ರಭುಗಳು.
ಅದು ಎಷ್ಟು ಮತದಾರರು ಪ್ರಭುಗಳಾಗಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಪ್ರತಿ ಕ್ಷಣದಲ್ಲಿ ಅರ್ಥ ಆಗ್ತದೆ. ಅದು ಓಟು ಕೊಡುವವರಾಗಿರ್ಬೋದು, ಓಟು ಕೊಡದವರ ಆಗಿರ್ಬೋದು. ಆದರೂ ಒಟ್ಟು ಈ ಮತದಾರರ ತೀರ್ಪನ್ನು ನಾವು ಸ್ವಾಗತಿಸ್ತೇವೆ. ಇನ್ನು ಕಾಂಗ್ರೆಸ್ ಗೆಲುವಿನ ಬಗ್ಗೆ ಕಡಬ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಬಾಲಕೃಷ್ಣ ಬಲ್ಲೇರಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ, ಏನು ಹೇಳ್ತೀರಿ ಗೆಲುವಿನ ಬಗ್ಗೆ? ಇದು ಕಡಬ ಅಂದರೆ ನಮ್ಮ ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ ಅಂತೇಳಿ ಹಿಂದಿನಿಂದಲೂ ಇರುವ ಮಾತು. ಇದು ನಮಗೆ ನಿರೀಕ್ಷಿತ. ಮತ್ತು ಇನ್ನೊಂದೆರಡು ಸೀಟನ್ನು ನಾವು ನಿರೀಕ್ಷೆ ಮಾಡಿದ್ದೆವು. ಆದ್ದರಿಂದ ಈಗ ಬಂದದಕ್ಕೆ ನಮಗೆ 8 ಸೀಟು ಬಂದು ಬಹುಮತವನ್ನು ಪಡ್ಕೊಂಡಿದ್ದೇವೆ. ಕಡಬದಲ್ಲಿ ಮತ್ತೆ ಕೂಡ ಜಾತ್ಯತೀತ ಪಕ್ಷವಾಗಿ ಕಾಂಗ್ರೆಸ್ಸು ಭಾಳ ಒಂದು ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿದೆ ಹಿಂದಿನಿಂದಲೂ ಕೂಡ. ನಮ್ಮ ಯಾರು ಕೂಡ ಚುನಾಯಿತ ಅಭ್ಯರ್ಥಿಗಳು ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ಯಾರು ಸದಸ್ಯರಿದ್ರ ಅವರಿಂದ ಒಳ್ಳೆಯ ಕೆಲಸ ಕಾರ್ಯಗಳು ಆಗಿವೆ. ಮತ್ತು ನಾವು ಜನಪರವಾಗಿ ಯಾವಾಗಲೂ ಇರ್ತೇವೆ. ನಮಗೆ ಹೆಚ್ಚಿನ ಒಂದು ಜನಮನ್ನಣೆ ಸಿಕ್ಕಿದೆ ಇದರಿಂದಾಗಿ. ಈ ಚುನಾವಣೆಯ ಫಲಿತಾಂಶ ನಮಗೆ ಮತ್ತೆ ಕೂಡ ಕಾಂಗ್ರೆಸ್ ಇನ್ನೂ ಮುಂದೆ ಬರುವಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು MLA ದೊಡ್ಡ ಮಟ್ಟದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಹುರುಪನ್ನು ತಂದಿದೆ. ಮತ್ತು ಅದರಲ್ಲಿ ನಾವು ಜಯಶಾಲಿಗಳಾಗ್ತೇವೆ ಅಂತೇಳಿ ನಂಬಿಕೆ. ಗೆಲುವಿನ ಬಗ್ಗೆ ಕಾಂಗ್ರೆಸ್ ಮುಖಂಡರಾದ ಇನ್ನೋರ್ವರು ನಮ್ಮ ಜೊತೆ ಇದ್ದಾರೆ. ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ಗಣೇಶ್ ಗೌಡರ ಕೈಕೂರೆ ಅವರು. ಸರ್ ನಮಸ್ತೆ. ನಮಸ್ತೆ. ಏನು ಹೇಳ್ತೀರಿ ಗೆಲುವಿನ ಬಗ್ಗೆ? ನಿಜವಾಗಿ ತುಂಬ ಸಂತೋಷ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಬಡವರ ಬಂಧು ಅಂತಲೇ ಹೇಳ್ಬೋದು ಕಾಂಗ್ರೆಸ್ಸನ್ನು. ಇವತ್ತು ಬಡವರು, ಈ ಕಡಬದ ಜನತೆ ಕಾಂಗ್ರೆಸ್ಸನ್ನು 8 ಸ್ಥಾನ ಗೆಲ್ಲುವ ಮೂಲಕ ಉತ್ತಮವಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಮುದ್ದೆ ಸರ್ಕಾರ ನಮ್ಮದೇ ಇರುವಾಗ ಕಡಬ ಪಟ್ಟಣ ಪಂಚಾಯತ್ ಇನ್ನೂ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಸರ್ಕಾರ ನಮ್ಮದೇ ಉಂಟು, ಅನುದಾನ ತರುವುದರಲ್ಲಿ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಗಳು ಮುಂಚೆನೇ ನಮಗೆ ಇದು ಅವ್ಯವಸ್ಥೆ ನೀಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಡಬ ಪಟ್ಟಣ ಪಂಚಾಯತ್ ಉತ್ತಮೋತ್ತಮ ಅಭಿವೃದ್ಧಿ ಹೊಂದುತ್ತದೆ. ಹಾಗಾಗಿ ಗೆದ್ದಂಥ 8 ಅಭ್ಯರ್ಥಿಗಳಿಗೂ ಹಾಗೂ ಸ್ಪರ್ಧಿಸಿದಂಥ ಬಾಕಿ ಒಟ್ಟು 13 ಅಭ್ಯರ್ಥಿಗೂ ಶುಭವನ್ನು ಹಾರೈಸುತ್ತಾ ಗೆದ್ದಂಥ ಎಲ್ಲ ಪಕ್ಷದ ಎಲ್ಲ ಅವರಿಗೂ ಕೂಡ ಶುಭವನ್ನು ಹಾರೈಸಿದ್ದೇನೆ. ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿ ಅಂದರೆ ಮುಟ್ಟಿ ನೋಡುವಂಥ ಅಭಿವೃದ್ಧಿಯನ್ನು ಮಾಡುತ್ತದೆ ಎಂಬ ಭರವಸೆ ನಮ್ಮಲ್ಲಿ ಇದೆ. ಹಾಗಾಗಿ ಮಾಧ್ಯಮದವರು ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ವಿನಂತಿಸ್ತೇನೆ. ಗೆಲುವಿಗೆ ಏನು ಪ್ರಮುಖವಾಗಿ ಕಾರಣವಾದದ್ದು? ಗೆಲುವಿಗೆ ನಿಜವಾಗಿ ಹೇಳುವುದಾದರೆ ಸಿದ್ದರಾಮಯ್ಯರವರ ಗ್ಯಾರಂಟಿ ಮತ್ತು DK ಶಿವಕುಮಾರ್ ಅವರ ಒಂದು ಗ್ಯಾರಂಟಿಯೇ ನಮಗೆ ಮುಖ್ಯವಾದ ಕಾರಣ. ಮನೆಗೆ ಹೋಗುವ ಕೂಡ ಅದನ್ನೇ ನಾವು ಹೇಳ್ತಿದ್ದೆವು. ಅದು ಅಲ್ಲದೆ ಒಂದು ಬಸ್ಸಲ್ಲಿ ಫ್ರೀ ಮತ್ತು ಯಾವುದು ವಿದ್ಯುತ್ತು ಮತ್ತು ಯೋಜನೆ ತೆಗೆದು ಒಂದು ಪ್ರೋತ್ಸಾಹ ಇರುವುದು ಕಾಂಗ್ರೆಸ್ ಸರ್ಕಾರ ಒಂದು ಬಡವರನ್ನು ಒಂದು ಮೇಲೆತ್ತುವಂಥ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಾ ಉಂಟು. ಯಾವುದೇ ವಿವಿಧತೆಯಲ್ಲಿ ಏಕತೆಯನ್ನು ರೂಪಿಸುವಂಥ ಒಂದು ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಅದು ಇವತ್ತು ನಮಗೆ ಒಂದು ಬಲವನ್ನು ಕೊಟ್ಟಿದೆ. 8 ಸ್ಥಾನವನ್ನು ಅತ್ಯಧಿಕ ಮತದಿಂದ ಗೆಲ್ಲಿಸುವಲ್ಲಿ ಅದು ಸಹಕಾರವನ್ನು ಮಾಡಿದೆ. ಗೆಲುವಿನ ಬಗ್ಗೆ ಕಾಂಗ್ರೆಸ್ನ ಇನ್ನೋರ್ವ ಮುಖಂಡರು ವಿಜಯಕುಮಾರ್ ಸೊರಕೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಏನೇ ಹೇಳ್ತೀರಿ ಗೆಲುವಿನ ಬಗ್ಗೆ? ನಮಗೆ ಅಂತ ಹೇಳಿದರೆ ನಾವು ಹಲವಾರು ವರ್ಷಗಳಿಂದ ಇಲ್ಲಿ ಕಡಬ ಅಂತ ಹೇಳಿದರೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಕೆಲವು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೂ ಇಲ್ಲಿ ಈ ಒಂದು ಕಡಬ ಪಟ್ಟಣ ಪಂಚಾಯತ್ ಚುನಾವಣೆ ಅಂತೇಳಿ ಈ ಫಸ್ಟ್ ಟೈಮ್ ಇಲ್ಲಿ ಆಗುವಂಥದ್ದು. ಈ ವರ್ಷ ನಮ್ಮ ಎಲ್ಲ ಕಾರ್ಯಕರ್ತರು ಒಮ್ಮತದಿಂದ ದುಡಿದಿದ್ದಾರೆ. ಪ್ರತಿಯೊಬ್ಬರು ಕೂಡ ಏನೊಂದು ಭಿನ್ನಮತ ಇಲ್ಲದ ಅಭ್ಯರ್ಥಿಗಳನ್ನ ಆಯ್ಕೆ ಆಗಿದೆ. ಎಲ್ಲರೂ ಕೂಡ ಒಂದುಗೂಡಿ ನಾವು ಈ ಸತಿ ನಮಗೆ ಮೊದಲೇ ಗೊತ್ತಿತ್ತು ನಾವು ಗೆಲ್ತೇವೆ ಅನ್ನೋ ಭಾವನೆ. ಕೇವಲ 2 ಸೀಟುಗಳು ಮಾತ್ರ ಕೆಲವು 10-9 ಇದರಲ್ಲಿ ಸೋತಿದ್ದೇವೆ ನಾವು. ಇದರಲ್ಲಿ ನಮಗೆ 10 ಸೀಟು ಬರುವುದನ್ನು ನಮಗೆ ಮೊದಲೇ ನಾವು ಲೆಕ್ಕ ಹಾಕಿದ್ದೇವೆ. 10 ಸೀಟು ಗ್ಯಾರಂಟಿ ಬರ್ತದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ವರ್ಷ 5 ಗ್ಯಾರಂಟಿ ಕೊಟ್ಟಿದ್ರು. ಈ 5 ಗ್ಯಾರಂಟಿಗಳಿಗೆ ನಮಗೆ ಪ್ರತಿಯೊಂದು ಹೇಳ್ತಿದ್ರು ಈ ಗ್ಯಾರಂಟಿಗಳೇನು ಆಗಲಿಕ್ಕಿಲ್ಲ, ಇದು ಮಾಡಲಿಕ್ಕಿಲ್ಲ ಹೇಳಿ. ಆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸರ್ಕಾರ ರಚನೆ ಆದ ಕೂಡಲೇ ಕೇವಲ ಕೆಲವೇ ದಿನಗಳಲ್ಲಿ ಈ ಗ್ಯಾರಂಟಿಗಳನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಜನರಿಗೆ ಇದು ಗೊತ್ತಾಗಿದೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಯಾವಾಗಲೂ ಸುಳ್ಳು ಮಾತಾಡೋದಿಲ್ಲ. ಅದು ಅವರು ಹೇಳಿದ ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ ಅದನ್ನೆಲ್ಲ ಪಾಲಿಸ್ತಾರೆ ಅಂತ ಅನ್ನೋ ವಿಚಾರ ಈಗ ಗೊತ್ತಾಗಿದೆ. ಮೊನ್ನೆ ಸಹ ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ದುಡ್ಡು ಬರುವುದಿಲ್ಲ ಹಾಗೆ ಹೀಗೆ ಅಂತ ತುಂಬ ಮಾತಾಡ್ತಿದ್ರು. ಆದರೆ ಜನರಿಗೆ ಯಾವಾಗಲೂ ಯಾಕೆಂತ ಹೇಳಿದರೆ ಇವತ್ತು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಮತ್ತು ನಮ್ಮ ಇದು ಬಸ್ ಫ್ರೀ ಬಸ್ ಇರ್ಬೋದು, ಇದೆಲ್ಲ ನಮ್ಮ ಹೆಚ್ಚಿನ ಯಾಕೆಂತೇಳಿ ಮಹಿಳೆಯರಿಗೆ ತುಂಬ ಪ್ರಯೋಜನ ಆಗಿದೆ. ಇದರಿಂದ ನಾವು ಎಷ್ಟೋ ಕಷ್ಟ ಇದ್ದರೆ ಕೂಡ ಅದನ್ನು ಕಡಿಮೆ ಮಾಡಿಲ್ಲ, ಎಲ್ಲರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಯಾಕೆಂತೇಳಿ ಜನರಿಗೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಬೀಳುವಂಥ ವ್ಯವಸ್ಥೆ, ಬಸ್ಸಿನಲ್ಲಿ ಪಾಸ್ ಇದು ಆಧಾರ್ ಕಾರ್ಡ್ ತೋರಿಸಿ ಹೋಗುವಂಥ ವ್ಯವಸ್ಥೆ, ಇದೆಲ್ಲ ನಮ್ಮ ಸರ್ಕಾರದಿಂದ ಆಗಿದೆ. ಜನರಿಗೆ ಅದನ್ನು ಮರೆಯಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇದೊಂದು ಒಳ್ಳೆಯ ಕೆಲಸ.
ಪ್ರತಿಯೊಬ್ಬರಿಗೆ ಎಷ್ಟೋ ಇದರಿಂದ ಪ್ರಯೋಜನ ಆಗಿದೆ. ಆದ್ದರಿಂದ ಜನರು ಇದನ್ನು ನಂಬಿ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ. ಯಾಕೆಂತೇಳಿ ಇನ್ನು ಬರುವ ಚುನಾವಣೆಯಲ್ಲಿ ಕೂಡ ಇನ್ನು ನಮ್ಮ ಜಿಲ್ಲಾ ಪಂಚಾಯತ್ ಬರ್ಬೋದು, ತಾಲೂಕ್ ಪಂಚಾಯತ್ ಬರ್ಬೋದು, ಗ್ರಾಮ ಪಂಚಾಯತ್ ಬರ್ಬೋದು, ಇದರಲ್ಲಿ ಕೂಡ ನಮಗೆ ಇಲ್ಲಿ ಕಡಬದಲ್ಲಿ ನಮಗೆ ಹೆಚ್ಚಿನ ಬಹುಮತ ಬರ್ತದೆ ಅನ್ನೋದು ಭಾವನೆ ನಮ್ಮಲ್ಲಿ ಉಂಟು. ಯಾಕೆಂತೇಳಿದರೆ ಮೊದಲಿಂದ ಕೂಡ ಕಡಬ ಕ್ಷೇತ್ರ ಕಾಂಗ್ರೆಸ್ನ ಕ್ಷೇತ್ರ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದರಲ್ಲಿ ಬದಲಾವಣೆ ಆಗಿತ್ತು, ಏನೋ ಸ್ವಲ್ಪ ಮನಸ್ಸಿಂದ ಆಗಿರ್ಬೋದು. ಈಗ ಏನಾಗಿದೆ ಅಂತ ಹೇಳಿದರೆ ಎಲ್ಲರ ಈ ವರ್ಷದ ಈ ಪಟ್ಟಣ ಪಂಚಾಯತ್ ಓಟಿನಲ್ಲಿ ಪ್ರತಿಯೊಬ್ಬರು ಕೂಡ ಯಾರಿಗೆ ಈಗ ನಮ್ಮ ಇವರ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕೂಡ ಏನೊಂದು ಗೊಂದಲವಿಲ್ಲದೆ ಅಷ್ಟು ಚಂದವಾಗಿ ಎಲ್ಲರೂ ಒಮ್ಮತದಿಂದ, ಸ್ವಲ್ಪ ಕೆಲವರು ಬೇಜಾರಿದ್ರು ಕೂಡ ಅವರಿಗೆ ಸಮಾಧಾನ ಮಾಡಿಕೊಂಡು ಎಲ್ಲರನ್ನು ಒಮ್ಮತದಿಂದ ಕೂಡ ಅವರು ಕೂಡ ಎಲ್ಲರೂ ಸೇರಿ ದುಡಿದು ಇವತ್ತು ನಮಗೆ ಈ ಒಂದು ಗೆಲುವು ಬಂದಿದೆ. ಸರ್, ಕಾಂಗ್ರೆಸ್ನ ಈ ಗೆಲುವಿನ ಹಿಂದೆ ಹಣ ಮತ್ತು ಹೆಂಡ ವ್ಯವಹಾರ ಆಗಿದೆ ಎನ್ನುವಂಥದ್ದು ಬಿಜೆಪಿಯವರ ಆರೋಪ, ಏನು ಹೇಳ್ತೀವಿ? ಅದು ಎರಡು ಪಕ್ಷಗಳಲ್ಲಿ ಸಹ ಹೇಳ್ತಾರೆ. ಯಾಕೆಂತ ಹೇಳಿದರೆ ಅದು ದೂರದ್ದು ಇದ್ದ ಸಾಮಾನ್ಯ. ಯಾಕೆಂತ ಹೇಳಿದರೆ ಅವರು ಹೆಂಡ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ಅಂತ. ನಾವು ಮೊನ್ನೆ ಒಂದು ಕಾಲೋನಿಗೆ ಹೋಗುವಾಗ ಅಲ್ಲಿ ಬಿಜೆಪಿಯವರು ದುಡ್ಡು ಕೊಟ್ಟು ಹೋಗ್ತಿದ್ರು. ಅದು ನಾವು ಪೊಲೀಸ್ನವರಿಗೆ ಫೋನ್ ಮಾಡಿ ಹೇಳಿದೆ, ನೋಡಿ ಈಗ ಇಲ್ಲಿ ಬನ್ನಿ ಅಂತೇಳಿ. ಪೊಲೀಸ್ನವರು ಬರೋ ತಡೆ ಆಗಿದೆ. ಇದೆಲ್ಲ ಸುಮ್ಮನೆ ಸರ್ವಸಾಮಾನ್ಯ, ಅದಕ್ಕೇನು ದೊಡ್ಡ ವಿಚಾರ ಕೊಡುವಂಥದ್ದಿಲ್ಲ. ಅದು ಎಲ್ಲ ಓಟುಗಳಲ್ಲಿ ಹೇಳುವಂಥದ್ದೇ, ಅದಕ್ಕೇನು ದೊಡ್ಡ ಇದಿಲ್ಲ. ಇನ್ನೋರ್ವರು ಪ್ರಮುಖರು ನಮ್ಮ ಜೊತೆಗೆ ಇದ್ದಾರೆ. ಕಡಬ ತಾಲೂಕಿನ ಹೋರಾಟಗಾರರಲ್ಲಿ ಕೂಡ ಓರ್ವರಾಗಿ ನಿಲ್ಲಿಸಿರುವಂತಹ ಸೈಯದ್ ಮೇರ್ ಸಾಹೇಬ್ರವರು. ಬಹುಶಃ ಅವರ ಸೊಸೆ ಕೂಡ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಸೈಯದ್ ಮೀರಾ ಸಾಹೇಬ್ರವರು JDSನಲ್ಲಿ ಗುರುತಿಸಿಕೊಂಡವರು ಸಾಕಷ್ಟು ವರ್ಷಗಳ ತನಕ. ಬಹುಶಃ ಇವರು ನಮ್ಮ ಜೊತೆಗೆ ಇದ್ದಾರೆ. ಸೊಸೆಯ ಗೆಲುವಿನ ಬಗ್ಗೆ ಮತ್ತು ಒಟ್ಟು ಕಾಂಗ್ರೆಸ್ನ ಗೆಲುವಿನ ಬಗ್ಗೆ ಏನು ಹೇಳ್ತೀವಿ? ನಾನು ನೀವು ಹೇಳಿದ ಹಾಗೆ JDSನಲ್ಲಿ ಇದ್ದದ್ದು ಸರಿ, ಅಲ್ಲಿ ಮೈತ್ರಿಯಾಗಿ BJP ಹೋದಾಗ ನಾವು ದೂರ ಆಗಿದ್ದೇವೆ. ಪ್ರಥಮ ಏನಂತ ಹೇಳಿದರೆ, ಕಡಬ ತಾಲೂಕಿಗೆ ಹಲವಾರು ವರ್ಷ ಹೋರಾಟ ಮಾಡಿದಂಥ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ 2 ಟರ್ಮ್ ಇದ್ದೆ, ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ, ಜಿಲ್ಲಾ ಪರಿಷತ್ ಸದಸ್ಯ ಆಗಿದ್ದೆ, ಜಿಲ್ಲಾ ಪರಿಷತ್ ಕಾಮಗಾರಿ ಸಹಾಯ ಸಮಿತಿ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ಅಧ್ಯಕ್ಷ ಕೂಡ ಆದಾಗ ಕಡಬ ತಾಲೂಕಿನ ಒಂದು ಅಭಿವೃದ್ಧಿಗೆ ಬೇಕಾಗಿ ನಾನು 50 ವರ್ಷದಿಂದ ಹೋರಾಟ ಮಾಡಿದೆವು. ಈ ಸರ್ತಿ ಕಾಂಗ್ರೆಸ್ನವರು ಕರೆದು ನನ್ನ ಸೊಸೆಗೆ ಒಂದು ಶೀಟ್ ಕೊಟ್ಟರು. ನಾನು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹೇಳಿ JDS ಇಲ್ಲಿ ವೀಕ್ ಇದೆ. ಆದ ಕಾರಣ ನಾನು ಅಲ್ಲ ಹಾಗೆಲ್ಲ, ಅದರಿಂದ ಮುಂಚಿತವಾಗಿ ನಾನು ನಿಮ್ಮ ಪೇಪರ್ನಲ್ಲಿ ಬಂದಿದೆ, ನಾನು 1.5 ತಿಂಗಳ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾನೆ. ಒಳ್ಳೆ ಅಭ್ಯರ್ಥಿಗ ಯಾರಿದ್ದಾರೆ ಅವರಿಗೆ ನನ್ನ ಸಹಾನುಭೂತಿ ಇದೆ, ಪಕ್ಷ ನೋಡೋದಿಲ್ಲ ಅಂತ. ಅದೇ ರೀತಿ ನಾನು ಒಳ್ಳೆ ಅಭ್ಯರ್ಥಿಗಳಿಗೆ ಬೇಕಾಗಿ ಫೀಲ್ಡಿಗೆ ಇಳಿದು ಹೋರಾಟ ಮಾಡಿದ್ದೇನೆ. ಪಕ್ಷ ನೋಡಲಿಲ್ಲ, ಅದು ಕಾಂಗ್ರೆಸ್ ಆಗಿರ್ಬೋದು, ಅಲ್ಲ ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ಹೋರಾಟ ಮಾಡಿದ್ದೇನೆ. ಆದ ಕಾರಣ ಇವತ್ತು ಮೆಜಾರಿಟಿಯಲ್ಲಿ ಕೂಡ ಒಂದು 8 ಸೀಟು ಬಂದಿದೆ. ಪಂಚಾಯತ್ ಕೂಡ ಹಿಡಿತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಈ ಊರಿನ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮ ಒಂದು ಅನಿಸಿಕೆ. ಆ ಊರಿನ ಅಭಿವೃದ್ಧಿ ಆಗಬೇಕಾದ್ರೆ ಮೂಲಭೂತವಾದ ಅವನಿಗೆ ಮನವರಿಕೆ ಆಗ್ತಕ್ಕಂಥ ಕೆಲಸ ಆಗಿರಬೇಕು. ಮೂಲಭೂತವಾಗಿ ಮನವರಿಕೆ ಆಗದೆ ಯಾರು ಇದ್ದಾನೆ ಅವನಿಂದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೊಟ್ಟಿಗೆ ನಾನು ಸೇರ್ತೇನೆ. ಕಡಬ ತಾಲೂಕಾಗಿದೆ, ಹಲವಾರು ಹೋರಾಟದಿಂದ ಎಲ್ಲ ಕಚೇರಿಗಳು ಆಗಿದೆ, ಇನ್ನು ಕೆಲವು ಕಚೇರಿ ಬರಲಿಕ್ಕಿದೆ. ಪ್ರಾಮುಖ್ಯವಾಗಿ ಎಲ್ಲ ಸಾಧಾರಣ ಒಂದು 60% ಈ ಕೆಲಸವು ಈ ಕಡೆ ಆಗಿದೆ. ಇನ್ನು ಉಳಿದಂಥ 40% ವರ್ಕ್ ಸರ್ಕಾರ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ದ ಕಾರಣ, ಪಕ್ಷವು ಕೂಡ ಇಲ್ಲಿ ಬಂದ ಕಾರಣ ಹೆಚ್ಚಿನ ಅನುದಾನವನ್ನು ಸರ್ಕಾರದಿಂದ ತರ್ಬೋದು. ಹಾಗೆ ಆ ಅನುದಾನ ತಂದು ಇಲ್ಲಿಯ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಹೇಳಿಕೊಂಡು ಎಲ್ರಿಗೂ ಶುಭವಾಗಲಿ, ಮತದಾರರಿಗೂ ಶುಭವಾಗಲಿ ಅಂತ ನನ್ನ 2 ಮಾತು. ಈಗ ನಿಮ್ಮ ಸೊಸೆಯ ಗೆಲುವು ಅದು ಕಾಂಗ್ರೆಸ್ನ ಅಭ್ಯರ್ಥಿಯ ಗೆಲುವಾಗಿದೆಯಾ ಅಥವಾ ಮೀರ್ ಸಾಹೇಬ್ರವರ ಸೊಸೆಯ ಗೆಲುವ? ಎರಡೂ ಇದೆ. ಮೀರಾ ಸಾಹೇಬ್ರದ್ದು ಇದೆ ಮತ್ತು ಕಾಂಗ್ರೆಸ್ಸು ಇದೆ. ನಾನು ಇಲ್ಲಂತ ಯಾಕೆ ಹೇಳಿದರೆ, BJP ರಾಜ್ಯದಲ್ಲಿ ದೇಶದಲ್ಲಿ ಇದೆ. ಅಲ್ಲಿಗೆ ಅಭ್ಯರ್ಥಿ ಹಾಕಿದ್ದಾರೆ. ಅಲ್ಲಿ ಅಭ್ಯರ್ಥಿ ಹಾಕಿ ಅವಳನ್ನು ಡಬ್ಬಿಂಗ್ ಮಾಡಿದರು. ಅದು ಕೂಡ ನನಗೆ ಬೇಸರ ಇದೆ. ಡಮ್ಮಿ ಅಭ್ಯರ್ಥಿ ಅಂತ ಕಡೆಗೆ ಅನೌನ್ಸ್ಮೆಂಟ್ ಮಾಡಿದರು. ಅಲ್ಲಿ ಯಾರು ಇದ್ದಾರೆ ಪಕ್ಷೇತರರು, ಒಂದು ಮುಸ್ಲಿಂ ಹೆಂಗಸಿಗೆ ಅನೌನ್ಸ್ಮೆಂಟ್ ಮಾಡಿದರು, ನಮ್ಮದು ಡಬ್ಬಿಂಗ್ ಹಾಕಬೇಡಿ, ನೀವು ಮುಸ್ಲಿಂ ಒಬ್ಬಳು ಅಭ್ಯರ್ಥಿ ಪಕ್ಷೇತರರು ಹಾಕಿ ಅಂತ. ಅದು ಹೇಳೋದು ಅವರ ಕರ್ತವ್ಯ ಬಿಡಿ. ಆದರೂ ಅದು ಆ ಪಕ್ಷದವರಿಗೆ ಕೂಡ ನೋವಾಗಿದೆ. ಆ ನೋವಾದ ಕಾರಣ ಇವಳಿಗೆ ಒಂದು ಸುಲಭವಾಗಿ ಗೆಲ್ಲಲಿಕ್ಕೆ ಒಂದು ಚಾನ್ಸ್ ಆಗಿದೆ, ವ್ಯವಸ್ಥೆ ಕೂಡ ಆಗಿದೆ ಅಂತೇಳಿ ಹೇಳ್ಕೊಳ್ತಾ ಇದ್ದೀನಿ. ನೀವು JDS ಇಂದ ಕಾಂಗ್ರೆಸ್ನ ಒಂದು ಘೋಷಣೆ ಮಾಡಿದಾಗ, ಕಾಂಗ್ರೆಸ್ಗೆ ನಾನು ಬೆಂಬಲ ಸೂಚಿಸಿದೆ ಅಂತ ಹೇಳಿದಾಗ BJPಯ ಪ್ರಮುಖರು ನಿಮ್ಮನ್ನು ಭೇಟಿ ಆಗಲಿಕ್ಕೆ ಬರಲಿಲ್ವಾ? BJPಯವರು ಭೇಟಿ ಆಗಿದ್ರು. ನಮ್ಮೊಳಗೆ ಒಂದು ಆಯ್ತು, ಒಂದು 5 ಸೀಟ್ ಕೊಡಿ, ಕಡೆಗೆ 4 ಕೊಡಿ, ಬಾತು ನಿಮಗೆ ಅಂತ ಕೊಡ್ತಾರೆ ಕಡೆ ಮಟ್ಟಿಗೆ ನಮ್ಮನ್ನು ಕೂತು ಮಾತಾಡಿಸ್ಲಿಲ್ಲ. 2 ಹೇಳಿದರು, ಒಪ್ಪಿದೆ, ಕಡೆಗೆ ಇಲ್ಲವೇ ಇಲ್ಲ. ಹಾಗಿರುವಾಗ ಅದು ಮನಸ್ಥಿತಿ ಇಲ್ಲಿಯವರು ಸರಿ ಇದ್ದರೂ ಕೂಡ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರು ಸ್ಪಂದನೆ ಇಲ್ಲ ಅಂತೇಳಿ ಆದಾಗ ನಾನು ಅದನ್ನು
ದೂರ ಮಾಡಲಿಕ್ಕೆ ಕಾರಣಭೂತರಾಗಿದ್ದೇನೆ. ಓಕೆ, ಮೀರ್ ಸಾಹೇಬ್ರವ್ರು ಮುಂದೆ JDS ನಲ್ಲಿ ಹೋಗ್ತಾರಾ ಅಲ್ಲ ಕಾಂಗ್ರೆಸ್ ನಲ್ಲಿ ಇರ್ತಾರ? ನಾನು ಈಗ ಪ್ರಕೃತ ಹಾಗೆ ತಟಸ್ಥಾಗಿರ್ತಾನೆ, ಮುಂಚೆ ನಾನು ಚಿಂತನೆ ಮಾಡಿ ಹೇಳ್ತೇನೆ. ಕಾಂಗ್ರೆಸ್ನ ಗೆಲುವಿನ ಬಗ್ಗೆ ಇಲ್ಲಿ ಸಾಕಷ್ಟು ಮಂದಿ ಕಾರ್ಯಕರ್ತರು ಕೂಡ ಇಲ್ಲಿ ಆಗಮಿಸಿರುವಂತದ್ದು. ಅವ್ರ ಜೊತೆ NSCU ಘಟಕದವರು ಕೂಡ ಇದ್ದಾರೆ. ರಾಜ್ಯ ಕೋಆರ್ಡಿನೇಟರ್ ಆಗಿರುವಂತಹ ಜೈನಾತುಲ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಈ ಗೆಲುವಿನ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ನಮಗೊಂದು ಹಬ್ಬದ ವಾತಾವರಣ. ಎಲ್ಲ ಕಾಂಗ್ರೆಸ್ ಕಡಬದಲ್ಲಿ ಪ್ರಥಮ ಪಟ್ಟಣ ಪಂಚಾಯತಿಯಲ್ಲಿ ನಾವು ಅಧಿಕಾರವನ್ನು ಹಿಡಿದಿದ್ದೇವೆ. ಹಲವಾರು ಅಪಪ್ರಚಾರ ನಡೆದಿದೆ ಬಿಜೆಪಿಯಿಂದ ಹೀಗೆ ಮಾಡಿದ. ಆದರೂ ಜನರು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹಾಗೂ DK ಶಿವಕುಮಾರ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅವರ ಮನೆ ಬಾಗಿಲಿಗೆ 2000 ಆಗಿರಲಿ, ಫ್ರೀ ಬಸ್ ಆಗಿರಲಿ, ಪ್ರತಿಯೊಂದು ಈ ಕಡಬಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಹಲವಾರು ಕೋಟಿ ಅನುದಾನವನ್ನು ನೀಡಿದ್ದಾರೆ ಸಮುದಾಯ ಆರೋಗ್ಯದ. ಹೀಗಾಗಿ ಎಲ್ಲದಕ್ಕೆ ಇದು ಮಾಡಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಅಭಿಲಾಷ್ ರವರು, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ, ನಮ್ಮ ಅಭ್ಯರ್ಥಿ ಕೃಷ್ಣಪ್ಪ ಸರ್, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಉಷಾಂಚನ, ಇವರು ಮನೆಗೆ ಹೋಗಲಿಲ್ಲ, ಇಲ್ಲೇ ಇದ್ದರು. ಈ ಚುನಾವಣೆ ಘೋಷಣೆ ಆದ ದಿನದಿಂದ ಎಲ್ಲರೂ ಒಟ್ಟಾಗಿ ದುಡಿದು ನಮಗೆ ಇವತ್ತೊಂದು ಹಬ್ಬದ ವಾತಾವರಣ. ಕಡಬದ ಚರಿತ್ರೆಯಲ್ಲಿ ನಾವು ಒಂದು ಪಟ್ಟಣ ಪಂಚಾಯತಿಯನ್ನು ಹಿಡಿದಿದ್ದೇವೆ. ಅದರ 8 ಸೀಟು ಯಾರು ಊಹಿಸಿರಲಿಲ್ಲ ಇಷ್ಟೊಂದು ಸೀಟ್ ಬರ್ತದೆ. ಕಾಂಗ್ರೆಸ್ಸಿಗೆ ಸ್ವಲ್ಪ ಕಮ್ಮಿ ಇರುವ ಫೇವರ್ ಆದ ಜಾಗ ಅಲ್ಲ ಇದು. ಆದರೂ ನಾವು ಒಂದು ಪಟ್ಟಣ ಪಂಚಾಯತ್ ಗೆದ್ದು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ನಾವು ಇಲ್ಲಿ ನಿರ್ಮಿಸಿದ್ದೇವೆ. ಮತ್ತೆ ಈ ಗೆಲುವು ಎಲ್ಲರ ಗೆಲುವು, ನಮ್ಮ ಗೆಲುವಲ್ಲ, ಎಲ್ಲ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಗೆಲುವು, ಕಡೆಯ ಕಾರ್ಯಕರ್ತರ ಗೆಲುವು. ಇಂದು ಕಡಬದಲ್ಲಿ ನಾವು ಒಂದು ಒಳ್ಳೆಯ ಹಬ್ಬದ ವಾತಾವರಣವಾಗಿ ಈ ವಿಜಯವನ್ನು ನಾವು ವಿಜಯಿಸ್ತೇವೆ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆಯಾಗಿರುವಂತಹ ಉಷಾಂಚನ್ ರವರು ನಮ್ಮ ಜೊತೆಗೆ ಇದ್ದಾರೆ. ನಮಸ್ತೆ ಮೇಡಮ್, ಏನು ಹೇಳ್ತೀರಿ ಫಸ್ಟ್ ನಿಮ್ಮ ರಿಯಾಕ್ಷನ್ ಗೆಲುವಿನ ಬಗ್ಗೆ? ನಮಗೆ ಈ ಗೆಲುವು ನಿರೀಕ್ಷಿತವಾಗಿತ್ತು. ಯಾಕಂದ್ರೆ ಅದರಲ್ಲಿ ಯಾವುದೇ ಸಂದೇಹ ಇರಲಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ನಮ್ಮ ಬಡವರ ಜನತೆಗೆ ನೀಡಿದಂತಹ ಗ್ಯಾರಂಟಿ ಯೋಜನೆಗಳ ಹೇಳಿದ ತಕ್ಷಣ ಅವರು ಯಾವಾಗ ಜಾರಿಗೆ ಮಾಡಿದ್ರ ಅವತ್ತಿನಿಂದ ನಮಗೆ ಈ ಒಂದು ಪಟ್ಟಣ ಪಂಚಾಯತ್ ಯಾವಾಗ ಇಲೆಕ್ಷನ್ ಡಿಕ್ಲೇರ್ ಆಯ್ತು ಅವತ್ತಿನಿಂದ ಗೆಲುವು ನಿರೀಕ್ಷಿತವಾಗಿತ್ತು. ಅದರಲ್ಲಿ ಸಹ ನಮಗೆ 13 ಸೀಟುಗಳು ಸಹ ನಾವು ಪಡಿತೇವೆ ಅಂತ ಹೇಳುವ ನಿರೀಕ್ಷೆ ಇತ್ತು. ಕೆಲವು ಕ್ಷೇತ್ರಗಳು 2-3 ಕ್ಷೇತ್ರ ಟಫ್ ಇತ್ತು. ಆದರೂ ಕೂಡ ನಮಗೆ ಇವತ್ತು ನೋಡಿದಾಗ ಏನು ಅಂತ ಹೇಳಿದ್ರೆ 1-2 ಕ್ಷೇತ್ರದಲ್ಲಿ ಅಲ್ಪ ಮತ, 1-2 ಮತಗಳ ಅಂತರದಿಂದ ಅಂತೂ ನಮ್ಮ ಒಂದು ಏನು ನಮ್ಮ ಈ ಗೆಲುವಿನ ನಿರೀಕ್ಷೆ ನಮಗೆ ಬಹಳವಾಗಿತ್ತು. ಯಾಕಂತ ಹೇಳಿದ್ರೆ ನಮ್ಮ ಏನು ಗ್ಯಾರಂಟಿ ಯೋಜನೆ ಮುಖಾಂತರ ಪ್ರತಿಯೊಂದು ಮನೆಯ ಮಹಿಳೆಯರು, ಅದೇ ರೀತಿ ಪುರುಷರು, ಪ್ರತಿಯೊಬ್ಬರು ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳೋದು ನಮಗೆ ನಿರೀಕ್ಷೆ ನಮ್ಮಲ್ಲಿ ಖಂಡಿತ ಇತ್ತು. ಅದಕ್ಕೆ ಹೆಚ್ಚಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು, ಅವರು ನಮ್ಮ ಪಕ್ಷದ ಬೆನ್ನೆಲುಬುಗಳು. ಯಾಕಂತ ಹೇಳಿದ್ರೆ ಅವರಿಂದ ಇವತ್ತು ಪಕ್ಷ ಮೇಲೆ ಬಂದೆ. ಅದೇ ರೀತಿ ನಮ್ಮ ರಾಜ್ಯದ ನಾಯಕರಾಗಿರ್ಬೋದು, ಜಿಲ್ಲಾ ನಾಯಕರಾಗಿರ್ಬೋದು, ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಉಸ್ತುವಾರಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಪಟ್ಟಣ ಪಂಚಾಯಿತಿಯ ಚುನಾವಣೆಗೆ ಇಳಿದು ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರು, ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು, ಅದೇ ರೀತಿ ಮಂಜುನಾಥ್ ಭಂಡಾರಿ ಅವರು. ಯಾಕಂದ್ರೆ ಈ ಇಲೆಕ್ಷನ್ಗೋಸ್ಕರ ಹಲವಾರು ದಿನಗಳವರೆಗೆ ಇದರ ಒಂದು ರೂಪುರೇಷೆಗಳನ್ನು ಒಂದು ಮಾಡಿಕೊಂಡು ಇಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಎಲ್ಲ ನಾಯಕರು, ನಮ್ಮ ಅಶೋಕ್ ರೈಗಳಾಗಿರ್ಬೋದು, ಅವರು ಬಂದರು. ಪ್ರತಿಯೊಬ್ಬರು ಐವನ್ ಡಿಸೋಜಾ, ರಮನಾಥ್ ರೈಗಳು, ಪ್ರತಿಯೊಬ್ಬರು ಜಿಲ್ಲೆಯ ನಾಯಕರುಗಳು ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಈ ಒಂದು ವಿಜಯದ ನಿರೀಕ್ಷೆ ಖಂಡಿತ ಇತ್ತು ಸರ್ ನಮಗೆ. ಈಗ ಫೀಲ್ಡ್ಗೆ ಇಳಿದು ನೀವು ಕೆಲಸ ಮಾಡಬೇಕಾದ್ರೆ ಜನರ ಒಂದು ಅಭಿಪ್ರಾಯಗಳು ಹೇಗಿತ್ತು? ಜನರ ಅಭಿಪ್ರಾಯ ನಿಜವಾಗಿ ಯಾಕಂತೇಳಿ ಕಾಂಗ್ರೆಸ್ ಬರಲೇಬೇಕು ಅಂತ ಹೇಳಿದ್ರೆ ಅವರ ನಿರೀಕ್ಷೆ ಇತ್ತು. ಯಾಕಂತ ಹೇಳಿದ್ರೆ ಬಡವರನ್ನು ಇವತ್ತು ಏನು ಅಂತ ಹೇಳಿದ್ರೆ ಬಡತನ ಇಲ್ಲದಾಗೆ ಅಂತ ಮಾಡಿದಂತಹ ಸರ್ಕಾರಕ್ಕೆ ನಾವು ಇವತ್ತು ಈ ಒಂದು ಮತದಾನ ಮಾಡೋ ಮುಖಾಂತರ ನಾವು ಅವರಿಗೆ ನಾವು ಸಹಕಾರ ಕೊಡದಿದ್ರೆ ಮತ್ತೆ ಯಾವ ಋಣವನ್ನು ಹೇಗೆ ತೀರಿಸುವುದು ಅಂತ ಜನರೇ ಕೇಳ್ತಾ ಇದ್ರು. ಆದ ಕಾರಣ ನಮಗೇನು ಈ ಜನಗಳು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳೋ ನಿರೀಕ್ಷೆ ನಮ್ಮ ಈ ಪಂಚ ಗ್ಯಾರಂಟಿಯಿಂದ ಬಂದಿತ್ತು ಸರ್ ನಮಗೆ. ಒಂದಷ್ಟು ಗೆಲುವಿನ ಹಿಂದೆ ಕಾಂಗ್ರೆಸ್ ಅಕ್ರಮವಾಗಿ ಹಣ ಮತ್ತು ಹೆಂಡವನ್ನು ಹಂಚಿದೆ ಎನ್ನುವಂತ ಆರೋಪ ಬಿಜೆಪಿ ಅವರದ್ದು ಇದೆ, ಏನ್ ಹೇಳ್ತೀವಿ? ಸರ್, ಆರೋಪ ಮಾಡೋದೇ ಬಿಜೆಪಿಯ ಕೆಲಸ. ಅದಕ್ಕೆ ನಾವೇನು ಉತ್ತರಿಸೋ ಅಂತ ಯಾವುದೇ ಒಂದು ಲಕ್ಷಣಗಳಾಗ್ಲಿ ಅದನ್ನ ಕನಸನ್ನು ಕೂಡ ನಾವು ಮಾಡಲಿಲ್ಲ ಅಂತದಲ್ಲಿ. ಯಾಕಂದ್ರೆ ನಮ್ಮ ಒಳ್ಳೆಯ ಕೆಲಸಗಳೇ ನಮ್ಮನ್ನು ಎತ್ತಿ ಇವತ್ತು ಜನರಿಗೆ ಆಶೀರ್ವಾದ ಮಾಡಿದೆ. ಜನಗಳು ಇವತ್ತು ಆಶೀರ್ವಾದ ಇದು ತಾತ್ಕಾಲಿಕ ಹೆಂಡ ಹಣಕ್ಕೆ ಮಾರಿದ್ರೆ ಅವರಿಗೂ ಕೊಡ್ಬೋದಿತ್ತು ಅಂತ ಅವ್ರು ಹಂಚಿದ್ದಾರೆ ಆಗಿರ್ಬೋದು. ನಾವಂತ ಕೆಲಸವನ್ನು ಮಾಡಲಿಲ್ಲ ಸರ್, ಖಂಡಿತ. ಅದು ಮುಂದೆ ಹೇಗಿದೆ ಯೋಚನೆ ನಿಮ್ದು? ಮುಂದೆ ನಮ್ಮ ಏನು ಅಂತೇಳಿ ನಾವು ಈಗಾಗಲೇ ಪ್ರಣಾಳಿಕೆ ಏನೊಂದು ಕೊಟ್ಟಿದ್ದೇವೆ. ಯಾಕಂದ್ರೆ ನಾವು ಪಟ್ಟಣ ಪಂಚಾಯಿತಿಯಲ್ಲಿ ಗೆದ್ದು ಬಂದ್ರೆ ಇಷ್ಟು ಯೋಜನೆಗಳನ್ನು ನಾವು ತರ್ತೇವೆ ಅಂತ. ಪಟ್ಟಣ ಪಂಚಾಯಿತಿಯಲ್ಲಿ ಏನೆಲ್ಲ ಆಗ್ಬೇಕಾ ಮೂಲಭೂತ ಸೌಕರ್ಯಗಳು, ಈಗ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ರೋಡಿನ ವ್ಯವಸ್ಥೆ, ಪ್ರತಿಯೊಂದು ಕೂಡ ಸುಸಜ್ಜಿತವಾಗಿ ಇದೊಂದು ಎಲ್ಲರೂ ಅಂದ್ರೆ ಕರ್ನಾಟಕ ರಾಜ್ಯದಲ್ಲೇ ಕಡಬ ಪಟ್ಟಣ ಪಂಚಾಯತ್
ಪಂಚಾಯಿತಿ ಎತ್ತಿ ನೋಡುವಂತಹ ಒಂದು ಯೋಜನೆಗಳನ್ನು ತಂದು ಆ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದೇವ ಅದನ್ನು ನೆರವೇರಿಸಲಿಕ್ಕೆ ನಾವು ಶತಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇನ್ನೋರ್ವರು ಕಾಂಗ್ರೆಸ್ನ ಪ್ರಮುಖರು ಜಿಲ್ಲಾ SC ಘಟಕದ ಅಧ್ಯಕ್ಷರಾಗಿರುವಂತಹ ದಿನೇಶ್ ಮೂಳೂರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಕಡಬ ಪಟ್ಟಣ ಪಂಚಾಯತ್ನ ಈ ಒಂದು ಗೆಲುವಿನ ಬಗ್ಗೆ ಏನ್ ಹೇಳ್ತೀರಿ? ಕಾಂಗ್ರೆಸ್ ಗೆಲುವಿನ ಬಗ್ಗೆ. ಕಡಬ ಪಟ್ಟಣ ಪಂಚಾಯತ್ನ ಈ ಗೆಲುವು ಇದು ಕಡಬ ಪಟ್ಟಣದ ಈ ಮತದಾರರ ಗೆಲುವು, ಇದು ಪ್ರಜಾಪ್ರಭುತ್ವದ ಗೆಲುವು ಎಂಬುದನ್ನು ಪ್ರಪ್ರಥಮವಾಗಿ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಕರ್ನಾಟಕ ಸರ್ಕಾರದ ಏನು ಸಿದ್ದರಾಮಯ್ಯ ಸರ್ಕಾರ ಏನಿದೆ ಇವತ್ತು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈ ಪಂಚ ಗ್ಯಾರಂಟಿಯಿಂದಾಗಿ ಇವತ್ತು ಬಿಜೆಪಿಯವರ ಅಪಮಾನಗಳನ್ನೆಲ್ಲ ಮಾಡಿದ್ರು. ಸರ್ಕಾರದ ಬೊಕ್ಕಸ ಖಾಲಿ ಆಗ್ತದೆ, ಸರ್ಕಾರ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇವತ್ತು ಸರ್ಕಾರ ಎಷ್ಟು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಎಂಬುದನ್ನು ನಾವು ಇವತ್ತು ಎಲ್ಲ ನೋಡ್ತಾ ಇದ್ದೇವೆ. ಇದೇ ರೀತಿ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರತಿಯೊಬ್ಬರ ಮನೆಗೆ ಗ್ಯಾರಂಟಿಗಳನ್ನು ರೀಚ್ ಮಾಡುವಂಥದ್ದು ಕೆಲಸವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಹೋದಾಗ ಅವ್ರು ಹೇಳುವಂಥದ್ದು ಇಷ್ಟೇ, ಕಾಂಗ್ರೆಸ್ ಬಂದ ಮೇಲೆ ನಾವು ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ, ನಾವು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದೇವೆ, ನಾವು ಬದುಕು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮದು ಬದುಕು ಕಟ್ಟುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಭಾವನಾತ್ಮಕವಾಗಿ ನಮ್ಮ ಬದುಕು ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕನ್ನು ಸರಿಯಾಗಿ ಸಲೀಸಾಗಿ ನಡೆಸಲಿಕ್ಕೆ ಈ ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ ಆಗಿದೆ ಎಂಬುದನ್ನು ಈ ಮತದಾರರು ಹೇಳಿದ್ದಾರೆ. ಇವತ್ತು ಮತದಾರರ ಗೆಲುವು, ಇವತ್ತು ಮತದಾರರು ತೋರಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ. ಅದಕ್ಕೆ ಉತ್ತರವನ್ನು ಮತದಾರರು ಕಡಬ ಪಟ್ಟಣ ಪಂಚಾಯತ್ ಮತದಾರರು ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೋರು ಪ್ರಮುಖರು ನಮ್ಮ ಜೊತೆಗಿದ್ದಾರೆ. ಪಂಚ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಸದಸ್ಯರು ಆಗಿರುವಂತಹ ಶಾಂತಲಾ ಗಟ್ಟಿ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ಏನು ಹೇಳ್ತೀರಿ ಗೆಲುವಿನ ಬಗ್ಗೆ? ತುಂಬಾ ಖುಷಿಯಾಗಿದೆ. ನಾವು ಈಗ ಸುಮಾರು ದಿವಸಗಳಿಂದ ಇಲ್ಲಿ ಇದ್ದು ನಾವು ಕೆಲಸ ಮಾಡಿದ್ದೇವೆ. ಈಗ ಇಲ್ಲಿನ ಜನರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವದಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಜನರ ಮನೆಯನ್ನು ತಲುಪುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಬಹುದು. ಈ ಚುನಾವಣೆಯ ಫಲಿತಾಂಶ ಇವತ್ತು ಕಡಬ ಏನು ನಾವು ಪಟ್ಟಣ ಪಂಚಾಯತ್ ಅಂತೇಳಿ ಇವತ್ತು ಈ ಚುನಾವಣೆಯಲ್ಲಿ ನಮ್ಮ ಮತದಾರರು, ನಮ್ಮ ಕಡಬದ ಎಲ್ಲ ನಮ್ಮ ಮತದಾರ ಬಂಧುಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಗೆಲ್ಲಿಸಿ, ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಬಡವರ ಪಕ್ಷ, ಒಂದು ಜನರ ಪರ ಪಕ್ಷ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಮತದಾರರು. ಸೊ ಈ ಗೆಲುವು ನಮ್ಮ ಎಲ್ಲ ಮತದಾರರ ಗೆಲುವು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಒಂದು ಫಲದಾಯಕ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಒಂದು ಮನೆಗೆ ಸುಮಾರು ಒಂದು 5,000ದಷ್ಟು, ಸರಾಸರಿ 5,000ದಷ್ಟು ಒಂದು ಪ್ರಯೋಜನ ಸಿಗುವಂತಹ ಒಂದು ಇದರ ಹಿಂದೆ ಕೂಡ ಯಾವ ಸರ್ಕಾರನೂ ತಂದಿಲ್ಲ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿದೆ. ಇನ್ನು ಮುಂದೆಯೂ ಈ ಗೆಲುವಿನಿಂದಾಗಿ ನಮ್ಮ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದ್ದು. ಕಡಬ ಪಟ್ಟಣದ ಒಂದು ಸಂಪೂರ್ಣ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಮುಂದಿನ ಈ ಸರ್ಕಾರ ಇರ್ಬೋದು ಅಥವಾ ಈ ನಮ್ಮ ಚುನಾಯಿತ ಪ್ರತಿನಿಧಿಗಳು ಖಂಡಿತ ಮಾಡ್ತಾರೆ ಅನ್ನುವ ಭರವಸೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಈಗ ಫೀಲ್ಡ್ಗೆ ಇಳಿದು ನೀವು ಕೆಲಸ ಮಾಡಬೇಕಾದ್ರೆ ಜನರು ಪಂಚ ಗ್ಯಾರಂಟಿಯನ್ನೇ ಒತ್ತುವಾಗಿ ಹೇಳ್ತಾ ಇದ್ರ, ಅದರಿಂದ ಪ್ರಯೋಜನ ಆಗಿದೆ ಅಥವಾ ಕಾಂಗ್ರೆಸ್ನ ಬೇರೆ ರೀತಿ ಆಡಳಿತವನ್ನು ಮೆಚ್ಚಿಕೊಂಡ್ರ? ಜನರ ಅಭಿಪ್ರಾಯ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಕಡಬದ ಅಲ್ಲಿ ಪ್ರತಿಯೊಂದು ಜನರ ಸಮಸ್ಯೆಗಳು, ಒಂದು ದಾರಿಯ ಸಮಸ್ಯೆ ಇರ್ಬೋದು ಅಥವಾ ಪ್ರತಿಯೊಂದು ಇಲ್ಲಿ ಕೃಷಿಕರು ಹೈಯೆಸ್ಟ್ ಆಗಿ ಇರುವಂಥ ಒಂದು ಪ್ರದೇಶ ಇದು. ಸೊ ಕೃಷಿಕರ ಸಮಸ್ಯೆಗಳು, ಅದೇ ರೀತಿ ನಮ್ಮ ರಸ್ತೆಯ ಅಭಿವೃದ್ಧಿ, ಪ್ರತಿಯೊಂದನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಖಾಂತರ ನಮ್ಮ ಈ ಯಾರು ಚುನಾಯಿತ ಪ್ರತಿನಿಧಿಗಳು ಇಲ್ಲಿಯ ಜನರನ್ನು ಪ್ರತಿನಿಧಿಸಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿ ಮುಂದಕ್ಕೆ ಕಡಬದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂತಹ ಒಂದು ನಿರ್ದೇಶನವನ್ನು ಕೊಟ್ಟು ಈ ಪ್ರತಿನಿಧಿಗಳನ್ನು ಅವರು ಆರಿಸಿದ್ದಾರೆ. ಕಾಂಗ್ರೆಸ್ನ ಇನ್ನೋರ್ವ ಪ್ರಮುಖರು ಸತೀಶ್ ಶೆಟ್ಟಿ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನನಗೆ ಈ ನಮ್ಮ ಇದು ಎಲೆಕ್ಷನ್ ಇದರಲ್ಲಿ 13ನೇ ವಾರ್ಡ್ ಪುಲಿಕೊಕ್ಕು ವಾರ್ಡ್ಗೆ ಉಸ್ತುವಾರಿಯನ್ನಾಗಿ ಹಾಕಿದ್ದಾರೆ. ನಮ್ಮ ಈ ವಾರ್ಡಿನಲ್ಲಿ ಕೃಷ್ಣನಾಯ್ಕ ಅಭ್ಯರ್ಥಿಯವರು ಬಹಳಾಂತರದಲ್ಲಿ ವಿನ್ ಆಗಿದ್ದಾರೆ. ನಾವು ಪ್ರತಿ ಮನೆಗೆ 2 ಸಲ ಭೇಟಿ ಕೊಟ್ಟು ಅವರ ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಈಡೇರಿಸಲಿಕ್ಕೆ ಬೇಕಾಗಿ, ಮತ್ತು ನಮ್ಮ ಈ ಕರ್ನಾಟಕ ಸರ್ಕಾರ ಕೊಟ್ಟಂಥ ಪಂಚ ಗ್ಯಾರಂಟಿ ಪ್ರತಿಯೊಂದು ಮನೆಗೆ ಮುಟ್ಟಿದೆಯೋ ಇಲ್ಲವೋ ಅನ್ನುವ ಈ ಎಲ್ಲ ಲೆಕ್ಕಾಚಾರವನ್ನು ಇಟ್ಟುಕೊಂಡು ನಾವು ಹೋಗಿದ್ದೇವೆ, ಓಟು ಕೇಳಿದ್ದೇವೆ. ಆದರೆ ಪ್ರತಿಯೊಂದು ಮನೆಯವರಿಗೂ ಈ ಪಂಚ ಗ್ಯಾರಂಟಿ ಯೋಜನೆ ಮುಟ್ಟಿದೆ. ಹಾಗಾಗಿ ಎಲ್ಲರಿಗೊಂದು ನಿರೀಕ್ಷೆ ಇದೆ, ನಮ್ಮ ಈ ಪಟ್ಟಣ ಪಂಚಾಯತ್ ಬಂದರೆ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಅಭ್ಯರ್ಥಿಗಳು ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡ್ಬೋದು ಅನ್ನುವ ನಿಟ್ಟಿನಲ್ಲಿ
ಅವರು ಜನಗಳು ನಮ್ಮ ಅಭ್ಯರ್ಥಿಗೆ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಶೀನಪ್ಪ ಬೈತಡ್ಕ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ವಕೀಲರು ಕೂಡ ಹೌದು ಇವರು. ಸರ್ ನಮಸ್ತೆ, ಏನು ಹೇಳ್ತೀರಿ ಗೆಲುವಿನ ಬಗ್ಗೆ? ಇವತ್ತು ಕಡಬ ಪಟ್ಟಣ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಜಯಬೇರಿಯಾರಿಸಿ ಈವರೆಗೆ ಇಲ್ಲಿ ಸುಳ್ಯ ಕಾನ್ಸ್ಟಿಟ್ಯೂನ್ಸಿ ಬರೀ ಕಾಂಗ್ರೆಸ್ ವೀಕ್ ಅಂತ ಇತ್ತು. ಆದರೆ ಇಲ್ಲಿಯ ಜನ ಈಗ ಸರ್ಕಾರದ ಕಾರ್ಯಕ್ರಮವನ್ನು ನೋಡಿ ಇವತ್ತು ಕಾಂಗ್ರೆಸ್ ಪತ್ರವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಮತ ಮುಂದಿನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಒಂದು ಒಟ್ಟಿಗೆ ಪೂರಕ ಶಕ್ತಿಯಾಗಿ ಕೆಲಸ ಮಾಡಲಿಕ್ಕೆ ನಮ್ಮ ವರ್ಕರ್ಸ್ಗೆ ಒಂದು ಪೂರಕ ಶಕ್ತಿಯಾಗಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆ ದೃಷ್ಟಿಯಿಂದ ಇವತ್ತು ಗೆದ್ದಂಥ ಆ ಒಂದು ನಮ್ಮ ಜಯ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಇಲ್ಲಿಯ ಜನರ ಜಯ. ಆ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಈ ಪರಿಸರದ ಟೌನ್ ಪಂಚಾಯತಿಗೆ ಹೆಚ್ಚಿನ ಒಂದು ಸರ್ಕಾರದ ಸವಲತ್ತನ್ನು ಒದಗಿಸುವಲ್ಲಿ ಖಂಡಿತ ನಾವು ಶಕ್ತರಿದ್ದೇವೆ ಅಂತ ಹೇಳುತ್ತಾ ಇಲ್ಲಿ ಮತ ಕೊಟ್ಟಂಥ ಎಲ್ಲ ಇಲ್ಲಿಯ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೈ ಕಾಂಗ್ರೆಸ್. ಕಾಂಗ್ರೆಸ್ನ 500 ಪ್ರಮುಖರು ಜಿಲ್ಲಾ ಕಾಂಗ್ರೆಸ್ನಿಂದ ಕಡಬ ಪಟ್ಟಣ ಪಂಚಾಯತ್ನ ಒಂದು ಉಸ್ತುವಾರಿಯಾಗಿ ನೇಮಕಗೊಂಡಿರುವಂತಹ ನೂರುದ್ದೀನ್ ಸಾಲ್ಮರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಏನು ಹೇಳ್ತೀರಿ ಗೆಲುವಿನ ಬಗ್ಗೆ? ಗೆಲುವಿನ ಬಗ್ಗೆ ಹೇಳುವುದಾದ್ರೆ ನಮಗೆ ಶಬ್ದಗಳೇ ಇಲ್ಲ ಇದರಲ್ಲಿ. ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನ ನೇತೃತ್ವದಂತಹ ಕಾಂಗ್ರೆಸ್ ಸರ್ಕಾರ ಜನರಿಗೆ ಏನು ಉಪಕಾರ ಮಾಡುವಂತಹ ಪಂಚ ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ, ಆ ಪಂಚ ಗ್ಯಾರಂಟಿಗಳ ಕಾರಣದಿಂದಲೇ ನಮ್ಮ ಅಭ್ಯರ್ಥಿಗಳು ವಿನ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ, ಈ ಗ್ಯಾರಂಟಿಗಳ ಬಗ್ಗೆ ವಿರೋಧ ಪಕ್ಷದವರು ಅಪಸ್ವರ ಎಬ್ಬಿಸುವಂತಹ ಈ ದಿನಗಳಲ್ಲಿ ಆ ಗ್ಯಾರಂಟಿಗಳಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಸಾಮಾನ್ಯ ಜನರು ಎಂಬುದಕ್ಕೆ ಇದು ಸಾಬೀತಾಗಿದೆ. ಅದಕ್ಕಿಂತ ಹೆಚ್ಚಿನ ವಿಚಾರ ಹೇಳುವುದಾದ್ರೆ, ಕಡಬ ಅಂತ ಹೇಳಿದ್ರೆ ನಾವು ಕಡಬದ ರಸ್ತೆಗಳಲ್ಲಿ, ಪ್ರಧಾನ ರಸ್ತೆಗಳಲ್ಲಿ ಮಾತ್ರ ಮೊದಲು ಸಂಚರಿಸಿದ್ದು. ಈ ಚುನಾವಣೆ ಸಂದರ್ಭದಲ್ಲಿ ಈ ಕಡಬದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬೇರೆ ಬೇರೆ ನಾವು ವಾರ್ಡ್ಗಳಿಗೆ ತೆರಳುವಾಗ ಅಲ್ಲಿಯ ರಸ್ತೆಗಳು, ಅಲ್ಲಿಯ ಚರಂಡಿಗಳು, ಅಲ್ಲಿಯ ಬೆಳಕಿನ ವ್ಯವಸ್ಥೆಗಳು ಮುಂತಾದವುಗಳು ನೋಡುವಾಗ ಸಾಕಷ್ಟು ಅಭಿವೃದ್ಧಿಯ ಒಂದು ಅಗತ್ಯತೆ ನಮಗೆ ಕಂಡು ಬಂತು. ಆ ಒಂದು ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ನಮ್ಮ ಈಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರುವ ಸಮಯದಲ್ಲಿ ಕಡಬದಲ್ಲಿ ಪ್ರಪ್ರಥಮವಾಗಿ ಪಟ್ಟಣ ಪಂಚಾಯತ್ ಅಧಿಕಾರಕ್ಕೆ ಬಂದರೆ ಈ ಕಡಬದ ಜನರ ಆಶೋತ್ತರಗಳು ಮತ್ತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸುಲಭವಾಗ್ತದೆ. ಆ ನಿಟ್ಟಿನಲ್ಲಿ ಮತದಾರರಲ್ಲಿ ನಾವು ಕೇಳಿಕೊಂಡಿದ್ದೆವು. ಯಾಕಂತ ಹೇಳಿದ್ರೆ, ನೀವು ಏನು ಮಾಡಬೇಕು ಅಂತೇಳಿ ನಿಮ್ಮ ಈ ಕಡಬವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ನೀವು ನಿಮ್ಮ ಮತಗಳನ್ನು ಕೊಟ್ಟರೆ ಖಂಡಿತವಾಗಿ ಕಡಬವನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಎಲ್ಲ ಯೋಜನೆಗಳನ್ನು ನಮ್ಮ ನಾಯಕರೊಟ್ಟಿಗೆ ಸೇರಿಕೊಂಡು ನಾವು ಮಾಡ್ತೇವೆ ಅಂತ ನಾವು ಹೇಳಿಕೊಂಡಿದ್ದೆವು. ನಮ್ಮ ಏನು ಆ ಒಂದು ಆಶ್ವಾಸನೆಗಳಿತ್ತೋ, ಏನು ಕಡಬವನ್ನು ಸಮಗ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಅಂತ ಒಂದು ಆಶೋತ್ತರಗಳಿತ್ತೋ, ಅದಕ್ಕೆ ಪೂರಕವಾಗಿ ಮತದಾರರು ನಮ್ಮ ಕೈಯನ್ನು ಹಿಡಿದಿದ್ದಾರೆ. 1-2 ಕಡೆಯಲ್ಲಿ ಒಂದು ಸಣ್ಣ ಮಟ್ಟಗಳ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಸೋಲಾಗಿದ್ದಾರೆ. ಅದು ಸೋಲಾಗಿ ನಮಗೆ ಪರಿಗಣಿಸುವುದಿಲ್ಲ. ಯಾಕಂತ ಹೇಳಿದ್ರೆ, ಕಡಬ ಪಟ್ಟಣ ಪಂಚಾಯತ್ ಈಗ ನಮ್ಮ ಅಧಿಕಾರ ವ್ಯಾಪ್ತಿಗೆ ಬಂದಿದೆ, ನಮ್ಮ ಸರ್ಕಾರ ಇದೆ. ಈ ಸರ್ಕಾರ ಇರುವ ಸಮಯದಲ್ಲಿ ಕಡಬಕ್ಕೆ ಪೂರಕವಾದಂತಹ ಒಂದು ರೂಪುರೇಖೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಸಮಗ್ರವಾದ ಅಭಿವೃದ್ಧಿಗೆ ನಾವು ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಕಾರ್ಯಯೋಜನೆ ಹಾಕಿಕೊಳ್ತೇವೆ. ಸರ್, ನಮಗೆ ಉಸ್ತುವಾರಿಯಾಗಿ ನೇಮಕ ಮಾಡಬೇಕಾದ್ರೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ರು, ಎಷ್ಟು ಸೀಟ್ ಬರಬೇಕು? ನಮಗೆ ಟಾರ್ಗೆಟ್ ಅಂತ ಹೇಳಿಲ್ಲ. ಯಾಕಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸೋಲಾಗುವಂತ ಪರಿಸ್ಥಿತಿ ನಿಮ್ಗೆ ಗೊತ್ತಿರಬಹುದು. ಅದರಲ್ಲಿ ನಮ್ಮ ಈ ಯಾವುದು ಅಂತ ಹೇಳಿದ್ರೆ, ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬರುವಾಗ ನಮ್ಮ ಯುಟಿ ಖಾದರ್ ಅವರು ಮತ್ತು ಪುತ್ತೂರಿನ ಅಶೋಕ್ ರೈಯರ್ ಅವರು ಮಾತ್ರ ವಿನ್ ಆಗಿದ್ರು. ನಂತರ ನಮ್ಗೆ ಅಂತ ಹೇಳಿದ್ರೆ, ನಮ್ಗೆ ಏನೋ ಒಂದು ರೀತಿಯಾದಂಥ ಒಂದು ಮುಜುಗರ ನಮ್ಮ ನಾಯಕರ ಹತ್ರ ಹೋಗುವಾಗ, ನಮ್ಮ ಪಕ್ಷದ ಕಚೇರಿ ಬೆಂಗಳೂರಿಗೆ ಹೋಗುವ ಒಂದು ಮುಜುಗರ ಆಗ್ತಿತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಹರೀಶ್ ಕುಮಾರ್ ರವರು ಏನು ಒಂದು ನಮ್ಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಮ್ಗೆ ನಮ್ಮ ಪಕ್ಷವನ್ನು ನಮ್ಗೆ ಕಡಬ ಗ್ರಾಮ ಪಂಚಾಯತಿನಿಂದ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೆ ಬಂತು. ಆ ಸಂದರ್ಭದಲ್ಲಿ ಮೇಲ್ದರ್ಜೆಗೆ ಏರಿಕೊಂಡ ಸಮಯದಲ್ಲಿ ಪ್ರಪ್ರಥಮವಾದಂತಹ ಒಂದು ಚುನಾವಣೆ. ಆ ಸಮಯದಲ್ಲಿ ನೀವು ನಮಗೆ ಈ ಪಟ್ಟಣ ಪಂಚಾಯತ್ ಅನ್ನು ಕಾಂಗ್ರೆಸ್ಸಿಗೆ ನೀವು ಅದನ್ನು ಗುಡಿಸಲಿಕ್ಕೆ ನೀವು ಸತಾಯಗತಾಯ ಪ್ರಯತ್ನ ಪಡಬೇಕು ಅಂತೇಳಿ ಒಂದು ಹಿತದೃಷ್ಟಿಯಿಂದ ಒಂದು ಉತ್ತಮವಾದಂಥ MS ಮೊಹಮ್ಮದ್ ಇರ್ಬೋದು, ಸುಭಾಷ್ ಚಂದ್ರ ಇರ್ಬೋದು, ಇಂಥ ಅವರ ನೇತೃತ್ವದಲ್ಲಿ ಮಹಾಬಲ್ ಮೇರ್ಲರ್ ಇರ್ಬೋದು, ಪ್ರಕಾಶ್ ರವರದು, ಬೇರೆ ಬೇರೆ ನಾಯಕರನ್ನ ನೇತೃತ್ವದಲ್ಲಿ ನಮ್ಮೆಲ್ಲರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ನಾವೊಂದು ಅವಿರತವಾಗಿ ಸುಮಾರು ಯಾವಾಗ ಚುನಾವಣೆ ಇಲ್ಲಿ ಘೋಷಣೆ ಆಯಿತು ಅಲ್ಲಿಂದ ಇಂದಿನವರೆಗೂ ಕೂಡ ನಾವು ಅವಿರತವಾಗಿ ಒಗ್ಗಟ್ಟಾಗಿ ನಮ್ಮ ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ
ವಿಶೇಷವಾಗಿ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರ ಆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ನಮ್ಮ ಲೋಕಸಭಾ ಅಭ್ಯರ್ಥಿಯಾದಂಥ ಪದ್ಮರಾಜ್ ಪೂಜಾರಿ ಅವರು ವಿನಯ್ ಕುಮಾರ್ ಸೊರಕೆ ಅವರು, ಶಕುಂತಲಾ ಶೆಟ್ಟಿ, ಅಶೋಕ್ ಕುಮಾರ್ ರೈ ಸೇರಿದಂತಹ ಎಲ್ಲ ನಾಯಕರು ನಮಗೆ ಸಪೋರ್ಟ್ ಕೊಟ್ಟ ಪರಿಣಾಮವಾಗಿ ಎಲ್ಲ ನಾಯಕರು, ವಿಶೇಷವಾಗಿ ನಮ್ಮ ಕಡಬದ ಬಗ್ಗೆ ಹೇಳುವುದಾದರೆ, ಕಡಬದಲ್ಲಿ ನೂತನವಾಗಿ ನೇಮಕಗೊಂಡಂತಹ ನಮ್ಮ ಕಡಬದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅಭಿಲಾಷ್ ರವರ ಒಂದು ಟೀಮ್, ಆ ವರ್ಗೀಸ್ ರವರ ಮಾರ್ಗದರ್ಶನ, ಆ ಸುಧೀರ್ ರವರ ಮಾರ್ಗದರ್ಶನ ಮುಂತಾದಂತಹ ನಾಯಕರ ಆ ಒಂದು ಒಗ್ಗಟ್ಟಿನ ಪ್ರಯತ್ನದಿಂದ ಕಾಂಗ್ರೆಸ್ಸಿನ ಕೈಯನ್ನು ಈ ಬಾರಿ ನಮ್ಮ ಇಲ್ಲಿಯ ಜನತೆ ಕೈ ಹಿಡಿದಿದ್ದಾರೆ. ಹಾಗೆ ಮತ್ತು ನಾನು ಹೇಳುವಂಥದ್ದು ಇಷ್ಟೇ, ನಾವು ಏನು ಆಶೋತ್ತರಗಳನ್ನು ನಾವೇನು ಆಶ್ವಾಸನೆಗಳನ್ನು ಕೊಟ್ಟಿದ್ದೇವ ಅದನ್ನು ಖಂಡಿತವಾಗಿ ಈಡೇರಿಸಲಿಕ್ಕೆ ನಮ್ಮ ನಾಯಕರೊಟ್ಟಿಗೆ ಸೇರಿಕೊಂಡು ನಾವು ಒಂದು ಪ್ರಯತ್ನವನ್ನು ಮಾಡುತ್ತೇವೆ. ಈ ನಿಟ್ಟಿನಲ್ಲಿ ನಿಮ್ಮ ಮಾಧ್ಯಮದವರು ಕೂಡ ಈ ಕಡಬದ ಅಭಿವೃದ್ಧಿಗೆ ಪೂರಕವಾಗುವಂತಹ ವಿಚಾರಗಳನ್ನು ಹೇಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತೊಂದು, ನಾವು ಸಾಧಾರಣವಾಗಿ ಈ ಓಟು ಕೇಳಲಿಕ್ಕೆ ಹೋದಾಗ ಜನರಿಂದ ಬಂದಂಥ ವಿಚಾರಗಳು ಏನು ಅಂತ ಹೇಳಿದ್ರೆ, ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂಥದ್ದು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆಯ ಬಗ್ಗೆ. ಇದು ನಮ್ಮ ಎಲ್ಲ ನಾಯಕರು, ವರ್ಗೀಸ್ರವರು ಇರ್ಬೋದು, ಎಲ್ಲ ನಾಯಕರುಗಳು, ಈ ಫಜಲ್ ಕೋಡಿಂಬಾಳ ಮೊದಲಾದಂಥ ಎಲ್ಲ ನಾಯಕರು ಸೇರಿಕೊಂಡು ನಮ್ಮ ಆಯಾಯ ಮಂತ್ರಿಗಳು ಬಂದಾಗ ಮನವಿಯನ್ನು ಕೊಡ್ತಾ ಇದ್ರು. ಆದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಇಲ್ಲಿ ನಿಲ್ಲಕ್ಕೆ ಇಷ್ಟಪಡ್ತಾ ಇಲ್ಲ. ನೇಮಕಾತಿಗೆ ನಮಗೆ ಸರ್ಕಾರದಿಂದ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟ ಏನು ಸಮಸ್ಯೆ ಉಂಟು ಅದನ್ನು ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ನಾವು ಕಾಂಗ್ರೆಸ್ ಪ್ರಮುಖರಿದ್ದೀರಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಆದರೆ ಕಡಬ ತಾಲೂಕಾಗಿ 7-8 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಸಾಕಷ್ಟು ಇಲಾಖೆಗಳು, ಅಂದ್ರೆ ಬಹುತೇಕ 75% ಇಲಾಖೆಗಳು ಕೂಡ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಅದು ತಾಲೂಕಿನ ಒಟ್ಟು ಅಭಿವೃದ್ಧಿಗೆ ಹಿನ್ನಡೆ ಆಗ್ತಿದೆ. ಯಾಕೆ ಕಾಂಗ್ರೆಸ್ ಪ್ರಮುಖರು ಸರ್ಕಾರದ ಗಮನವನ್ನು ಸೆಳೆಯುತ್ತಾ ಇಲ್ಲ? ಇದರ ಬಗ್ಗೆ ಕಾಂಗ್ರೆಸ್ ಪ್ರಮುಖರು ಅಂತ ಹೇಳಿ ಅಲ್ಲ, ಇಲ್ಲಿಯ ಭಾಗದ ಎಲ್ಲಾ ಜನರು ಕೂಡ ಈ ಕಡಬವನ್ನು ತಾಲೂಕಾಗಿ ಯಾವಾಗ ಸೈಯದ್ ಮೀರ್ ಸಾಹೇಬರ ನೇತೃತ್ವದಲ್ಲಿರುವಂತಹ ನಿಮ್ಮನ ಚಾಕೋ ಆ ಮೊದಲಾದಂಥ ಎಲ್ಲ ನಾಯಕರು ಸೇರಿಕೊಂಡು ಕಡಬದ ತಾಲೂಕಾಗಬೇಕು ಹೋರಾಟ ಮಾಡಿದ್ರಿಂದ ಇಲ್ಲಿ ನಮ್ಗೆ ಏನಾಯ್ತು ಅಂತ ಹೇಳಿ ಕಡಬದಲ್ಲಿ ತಾಲೂಕಾಗಿ ಇದು ಇಟ್ಟಿತು. ಆ ಎಲ್ಲ ನಾಯಕರು ಎಲ್ಲವನ್ನು ಕೂಡ ಅಭಿವೃದ್ಧಿಗೆ ಪೂರಕವಾದಂಥ ವಿಚಾರಗಳನ್ನು ಆಗಾಗ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಕಡಬ ತಾಲೂಕು ರಚನೆ ಆದ ಕೂಡಲೇ ಅದನ್ನು ಸಣ್ಣ ಒಂದು ಸಮಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದಕ್ಕೆ ಪ್ರಪ್ರಥಮವಾಗಿ ಇಲ್ಲಿ ಮಿನಿ ವಿಧಾನಸೌಧ ಆಗಿದೆ. ಇಲ್ಲಿ ಕಡಬ ತಾಲೂಕು ಅವರು ತಹಸೀಲ್ದಾರ್ ಬಂದಿದ್ದಾರೆ. ನ್ಯಾಯಾಲಯದ ಕಟ್ಟಡಗಳಾಗ್ತಾ ಉಂಟು. ನ್ಯಾಯಾಲಯಕ್ಕೆ ಅನುಮತಿಯನ್ನು ಸಿಕ್ಕಿದೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಅನುದಾನಗಳು ಕೂಡ, ಅದಕ್ಕೆ ಯೋಜನೆಗಳು ಕೂಡ ಆಗಿದೆ. ಯಾವುದು ಕೂಡ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಒಂದು ಪರ್ಮನೆಂಟ್ ಆಗುವಂತ ವಿಚಾರ ಆದ ಕಾರಣ ಅದು ಆಗ್ತದೆ. ಮತ್ತು ಸರ್ಕಾರ ಇರುವ ಕಾರಣ, ಪಟ್ಟಣ ಪಂಚಾಯತ್ ಈಗ ನಮ್ಮ ಕೈಗೆ ಬಂದ ಕಾರಣ ಆದಷ್ಟು ಬೇಗ ಈ ಕಡಬ ಜನರ ಏನು ಅಭಿವೃದ್ಧಿಗೆ ಪೂರಕವಾದಂತಹ ಕೆಲಸ ಕಾರ್ಯ ಮಾಡಲಿಕ್ಕೆ ನಮಗೆ ಸಹಾಯವಾಗ್ತದೆ. ಇನ್ನೊಂದಷ್ಟು 5 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿರುವಂತಹ ಬಿಜೆಪಿ ಪ್ರಮುಖರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಏನು ಹೇಳ್ತಾರೆ, ಈ ಗೆಲುವು ಮತ್ತು ಸೋಲಿನ ಬಗ್ಗೆ ಏನು ಹೇಳ್ತಾರೆ ಅಂತ ರಾಕೇಶ್ ರೈ ಅವರು ಕೆಡಂಜರ್ವಿದ್ದಾರೆ, ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಗಳು ಆಗಿರುವವರು. ಸರ್ ನಮಸ್ತೆ. ನಮಸ್ತೆ, ನಾನು ರಾಕೇಶ್ ರೈ ಕೆಡಂಜಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷ. ಒಟ್ಟು ಕಡಬ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ 13 ಕ್ಷೇತ್ರಗಳಿಗೆ ನಡೆದಂಥ ಚುನಾವಣೆಯ ಫಲಿತಾಂಶ ಬಂದಿದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಮತದಾರರ ತೀರ್ಪನ್ನು ಗೌರವಿಸ್ತೇವೆ. ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಒಂದು ಚುನಾವಣೆಯನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಿದಂಥ ಚುನಾವಣೆಗೆ ಸಂಬಂಧಪಟ್ಟಂಥ ಕಡಬ ತಾಲೂಕಿನ ತಹಶೀಲ್ದಾರ್ ನೇತೃತ್ವದ ಎಲ್ಲ ಆಡಳಿತ ವರ್ಗ, ಚುನಾವಣಾ ಆಯೋಗ ಮತ್ತು ಎಲ್ಲ ಅಧಿಕಾರಿ ವರ್ಗದವರನ್ನು ಕೂಡ ಒಂದು ಅತ್ಯಂತ ಯಶಸ್ವಿಯಾದ ಚುನಾವಣೆ ನಡೆಸಿದ್ದಕ್ಕಾಗಿ ಅವರನ್ನು ಆತ್ಮೀಯವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾನು ಅಭಿನಂದಿಸ್ತೇನೆ. ರಾಜಕೀಯ ಪಾರ್ಟಿಗಳಿಗೆ ಚುನಾವಣೆ ಎನ್ನುವಂಥದ್ದು ಸಹಜ, ಹಾಗಂತೇಳಿ ಅದರಲ್ಲಿ ಸೋಲು ಗೆಲುವು ಕೂಡ ಸಹಜ. ನಾವು ಈ ಹಿನ್ನಡೆಯನ್ನು ನಾವು ಸ್ವೀಕಾರ ಮಾಡ್ತೇವೆ. ಹಾಗಂತೇಳಿ ನಮ್ಮಲ್ಲಿ ಈ ಕಡಬ ಪಟ್ಟಣ ಪಂಚಾಯತ್ನ ಆಡಳಿತವನ್ನು ಪಡೆಯುವಲ್ಲಿ ಬಹಳಷ್ಟು ಪ್ರಯತ್ನಗಳು ಆಗಿದೆ. ಕಾರ್ಯಕರ್ತರು ತಮ್ಮ ಎಲ್ಲ ಪರಿಶ್ರಮವನ್ನು ಹಾಕಿ ಕೆಲಸವನ್ನು ಮಾಡಿದ್ದಾರೆ. ನಮಗೆ ರಾಜ್ಯ, ಜಿಲ್ಲಾ ಮಟ್ಟದ, ನಮ್ಮ ಸುಳ್ಯ ಕ್ಷೇತ್ರ ಮಟ್ಟದ ಎಲ್ಲ ನಾಯಕರುಗಳು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಹಾಗಂತೇಳಿ ಕಾರಣಗಳು ಸುಮಾರು ಇರ್ತವೆ. ರಾಜಕೀಯ ಕ್ಷೇತ್ರದಲ್ಲಿ ಸೋಲಿಗೆ ಕಾರಣಗಳು ಇರ್ತವೆ. ಹಾಗಾದರೆ ನಮ್ಮ ಕಾರಣಗಳಲ್ಲಿ ನಾವು ಹೇಳುವಂಥ ಕಾರಣಗಳು ಕೂಡ ಅತ್ಯಂತ ಸಮರ್ಥನೀಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಕಳೆದ 20 ವರ್ಷಗಳಿಂದ ಹೇಳಿದರೆ 4 ಅವಧಿಗಳಲ್ಲಿ ಗ್ರಾಮ ಪಂಚಾಯತ್ ಕೂಡ ಬಿಜೆಪಿಯ ಆಡಳಿತದಲ್ಲಿ ಇರಲಿಲ್ಲ. ಕಾಂಗ್ರೆಸ್ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಇಲ್ಲಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ನಿರೀಕ್ಷೆ ಇದ್ದದ್ದು ಕೂಡ ಸುಮಾರು 4 ನಮ್ಮ ಬಿಜೆಪಿ ಗಟ್ಟಿ ಕ್ಷೇತ್ರ, ಇನ್ನೊಂದು 4 ಕ್ಷೇತ್ರಗಳಲ್ಲಿ ಗೆಲ್ತೇವೆ ಎನ್ನುವಂಥ ನಮ್ಮಲ್ಲಿ ವಿಶ್ವಾಸ ಇತ್ತು. ಹಾಗಂತೇಳಿ ನಾವೀಗ 5 ಸ್ಥಾನಗಳನ್ನು ಪಡ್ಕೊಂಡಿದ್ದೇವೆ. ಅದು ಕೂಡ ನಮ್ಮ ಯಶಸ್ಸು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಕಾಂಗ್ರೆಸ್ನವರದು ಅವರ ಪ್ರಮುಖರು ಮಾತಾಡಿದಾಗ ಅವರಲ್ಲಿ 10 ಕ್ಷೇತ್ರದಲ್ಲಿ ನಾವು ಗೆಲ್ತೇವೆ ಎನ್ನುವಂಥ ಆತ್ಮವಿಶ್ವಾಸ ಇತ್ತು. ಅವರು 8 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಅವರಿಗೆ ನೈತಿಕವಾದಂಥ ಸೋಲು ಅವರಿಗೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು, ಕಾಂಗ್ರೆಸ್ ಕೂಡ
ಈ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಜನಸಾಮಾನ್ಯರ ಮನಸ್ಸಿನಲ್ಲಿ ಇಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಸೋತ್ರೆ ನಿಮಗೆ 2,000 ಬರುವುದು ನಿಲ್ತದೆ, ಶಕ್ತಿ ಯೋಜನೆ ನಿಲ್ತದೆ, ವಿದ್ಯುತ್ ಫ್ರೀ ನಿಲ್ತದೆ ಎನ್ನುವಂಥ ಒಂದು ರೀತಿಯ ಭಯವನ್ನು ಹುಟ್ಟುವಂಥ ಕೆಲಸವನ್ನು ಮಾಡಿದರು. ಇದೆಲ್ಲವೂ ಕೂಡ ಸಣ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ ಮತದಾರರ ತೀರ್ಪನ್ನು ಗೌರವಿಸ್ತೇವೆ ಮತ್ತು ಎಲ್ಲ ಮತದಾರರಿಗೆ ವಿಶೇಷವಾದಂಥ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಬಿಜೆಪಿ ಕಡೆಯಿಂದ ನಾನು ಸಲ್ಲಿಸ್ತೇನೆ. ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳೇ ಇವತ್ತು ಗೆಲುವಿಗೆ ಕಾರಣವಾದ್ದು ಅಂತ. ಅವರು ಹೇಳುವಂಥದ್ದು ಪಂಚ ಗ್ಯಾರಂಟಿಗಳು ಗೆಲುವಿಗೆ ಕಾರಣ ಅಂತೇಳಿ. ಹಾಗಂತ ಹೇಳಿ ಇಡೀ ಪಂಚ ಗ್ಯಾರಂಟಿಯ ವ್ಯವಸ್ಥೆಯಿಂದಾಗಿ ಅದನ್ನು ಅವ್ಯವಸ್ಥೆಯನ್ನು ಇವತ್ತು ಜನ ಗಮನಿಸ್ತಾ ಇದ್ದಾರೆ. ಈಗ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಒಂದಷ್ಟು ಅವರ ಮತದಾರರು ಇರುವ ಕಾರಣಕ್ಕೋಸ್ಕರ ಗೆದ್ದಿರ್ಬೋದು. ಇಡೀ ರಾಜ್ಯದ ವ್ಯವಸ್ಥೆಯನ್ನು ಇತ್ತೀಚೆಗೆ ಮಾಧ್ಯಮದಲ್ಲಿ ಸಮೀಕ್ಷೆಯನ್ನು ನೋಡಿದ್ದೇವೆ. ತಕ್ಷಣಕ್ಕೆ ಎಲೆಕ್ಷನ್ ಆದರೆ ಸಾಧಾರಣ 135 ಸೀಟಷ್ಟು ಬಿಜೆಪಿ ಗೆಲ್ತದೆ. ಪಂಚ ಗ್ಯಾರಂಟಿಯ ಅವ್ಯವಸ್ಥೆಗಳು, ಆ ಪಂಚ ಗ್ಯಾರಂಟಿಯ ಪರಿಣಾಮದಿಂದಾಗಿ ಬೇರೆ ಬೇರೆ ಕಡೆಗೆ ಬೆಲೆ ಏರಿಕೆ ಆಗಿರುವಂಥದ್ದು, ಜನಸಾಮಾನ್ಯರ ಮೇಲೆ ಹೊರೆ ಆಗಿರುವಂಥದ್ದು ಅವರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಶಾಪ ಆಗ್ತದೆ. ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದೇ ಗೆಲ್ತದೆ. ಒಂದಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಹಣ ಮತ್ತು ಹೆಂಡವನ್ನು ಇಲ್ಲಿ ಹಂಚಿದ್ದಾರೆ ಅನ್ನುವಂಥದ್ದು ತಮ್ಮವರೇ ಒಂದು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ತಾವೇನು ಹೇಳಿ? ಅದರ ಬಗ್ಗೆ ನಾವು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಅದು ನಮ್ಮಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇಲ್ಲ. ಅದನ್ನ ಒಂದು ವೇಳೆ ಅಂತ ಕೆಲಸವನ್ನು ಮಾಡಿದರೆ ಅದರ ಫಲವನ್ನು ಅವರು ಉಣ್ತಾರೆ. ಮುಂದಿನ ದಿನಗಳಲ್ಲಿ ಅದು ಈ ಆಮಿಷ ಎನ್ನುವಂಥದ್ದನ್ನು ತುಂಬ ದಿನ ಅದು ನಡೆಯುವುದಿಲ್ಲ. ಜನಸಾಮಾನ್ಯರು ಮತದಾರರು ಪ್ರಜ್ಞಾವಂತರಿದ್ದಾರೆ. ಅದರ ಬಗ್ಗೆ ಸರಿಯಾದ ಉತ್ತರವನ್ನು ಮುಂದಿನ ಚುನಾವಣೆಯಲ್ಲಿ ಕೊಡ್ತಾರೆ. ಪಕ್ಷ ಇನ್ನು ಬಲವರ್ಧನೆ ಆಗಬೇಕಾದ್ರೆ ಏನು ಮಾಡಬೇಕು? ಪಕ್ಷ ಬಲವರ್ಧನೆಗೆ ನಮ್ಮಲ್ಲಿ ಒಂದಷ್ಟು ಬೂತ್ ಮಟ್ಟದಿಂದ ಕಾರ್ಯತಂತ್ರಗಳನ್ನು ಮಾಡಬೇಕಾಗಿದೆ ಮತ್ತು ಈ ಸೋಲಿನ ಬಗ್ಗೆ ನಾವು ವಿಮರ್ಶೆಯನ್ನು ಮಾಡಲಿಕ್ಕಿದ್ದೇವೆ. ಪ್ರತಿ ಬೂತ್ ಮಟ್ಟದಲ್ಲಿ ಕೂತು ನಮ್ಮ ಮತಗಳು ಸೋರಿಕೆ ಆಗಿದೆ ಎನ್ನುವುದರ ಬಗ್ಗೆ ಒಂದಷ್ಟು ನಾವು ಅದನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಏನು ಸೋರಿಕೆ ಆಗಿರುವಂಥ ಮತಗಳನ್ನು ಮತ್ತೆ ನಾವು ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಅದಕ್ಕೆ ಕಾರ್ಯಯೋಜನೆ ನಾವು ಮಾಡಿಯೇ ಮಾಡ್ತೇವೆ. ಸುಳ್ಯ ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಹರೀಶ್ ಕಂಜಿಪಿಲಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. 5 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ, 8 ಸ್ಥಾನಗಳಲ್ಲಿ ಬಿಜೆಪಿ ಸೋಲಾಗಿದೆ. ಹಾಗಾಗಿ ಕಡಬ ಪಟ್ಟಣ ಪಂಚಾಯತ್ ಬಿಜೆಪಿಯಿಂದ ಕೈ ತಪ್ಪಿದೆ, ಏನು ಹೇಳ್ತೀವಿ? ಚುನಾವಣೆಯಲ್ಲಿ ಸ್ವಚ್ಛ ಕಡಬ ಸುಂದರ ಕಡಬ ಆಗಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನು ಇಳಿಸಿ ಗೆಲುವಿಗಾಗಿ ನಾವು ತುಂಬ ಶ್ರಮವನ್ನು ಪಟ್ಟಿದ್ದೇವೆ. ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು ಕಳೆದ 16 ದಿವಸಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಥಮ ಪಟ್ಟಣ ಪಂಚಾಯತಲ್ಲಿ ಗೆಲ್ಲಿಸಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಚುನಾವಣೆ ಸಂದರ್ಭದಲ್ಲಿ 13ಕ್ಕೆ 13 ಗೆಲ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೆವು. ಆದರೆ ನಮ್ಮ ನಿರೀಕ್ಷೆ 7ರಿಂದ 8 ಸ್ಥಾನಗಳಲ್ಲಿ ನಾವು ಗೆಲ್ತೇವೆ ಅಂತ ಹೇಳುವಂಥ ನಿರೀಕ್ಷೆ ಇತ್ತು. ಆದರೆ ವಿಶೇಷವಾಗಿ 2 ದೃಷ್ಟಿಯಿಂದ, ಒಂದು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ, ಅಂಗಾರರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಡಬಕ್ಕೆ 15ರಿಂದ 18 ಕೋಟಿಯಷ್ಟು ಅನುದಾನವನ್ನು ಕೊಟ್ಟು ಇಲ್ಲಿಯ ರಸ್ತೆಗಳು, ನಾನು ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ರಸ್ತೆಗಳಾಗಿತ್ತು. ಆದರೆ ಜನ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ವಿಶೇಷವಾಗಿ ನಾನು ಸಮರ್ಥ ವಿರೋಧ ಪಕ್ಷವಾಗಿ ನಮ್ಮ 5 ಜನ ಸದಸ್ಯರು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಕಾಂಗ್ರೆಸ್ಸಿಗರ ಏನು ಇವತ್ತು ಪಟ್ಟಣ ಪಂಚಾಯತಿಯಲ್ಲಿ ಗೆದ್ದಿದ್ದಾರೆ, ಅವರ ತಪ್ಪುಗಳನ್ನು ಮುಂದಿನ ದಿನಗಳಲ್ಲಿ ಅವರು ತಪ್ಪು ದಾರಿಯಲ್ಲಿ ನಡೆದಾಗ ಅದನ್ನು ಸರಿದಾರಿಗೆ ತರತಕ್ಕಂಥ ಕೆಲಸ ಕಾರ್ಯಗಳನ್ನು ಸಮರ್ಥ ವಿರೋಧ ಪಕ್ಷವಾಗಿ ನಮ್ಮ 5 ಜನ ಸದಸ್ಯರು ಮಾಡ್ತಾರೆ. ಸೋಲನ್ನು ವಿರೋಚಿತವಾಗಿ ನಾವು ತಗೊಳ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಸಹಜ. ಆದರೆ ವಿರೋಧ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಹಿಂದೆ ಬಹಳಷ್ಟು ವರ್ಷಗಳಿಂದ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ಗಳಿರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭೆಯಲ್ಲಿ ನಾವು ವಿರೋಧ ಪಕ್ಷವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಆಡಳಿತ ಪಕ್ಷದಷ್ಟೇ ನಾವು ವಿರೋಧ ಪಕ್ಷವಾಗಿ ನಾವು ಸಮರ್ಥವಾಗಿ ಆ ಸಂದರ್ಭಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಸೋಲು ನಮ್ಮಲ್ಲಿ, ಗೆಲುವು ಇತ್ತು, ನಮ್ಮಲ್ಲಿ ಮನಸ್ಸಿತ್ತು ಗೆಲುವು ಆಗಬಹುದು ಅಂತ. ಆದರೆ ಕಡಬ ಗ್ರಾಮ ಪಂಚಾಯತ್ ಇರುವ ಸಂದರ್ಭದಲ್ಲಿ ನಾವು 3 ಸಲ ನಾವು ವಿರೋಧ ಪಕ್ಷದಲ್ಲಿದ್ದೆವು. ಜನ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನಿರ್ಧಾರ ಮಾಡಿದ್ದಾರೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ನ ಪಟ್ಟಣ ಪಂಚಾಯತ್ ಕಾಂಗ್ರೆಸ್ನವರು ಮಾಡಲಿ. ನಾವು ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಅವರನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಮರ್ಥವಾಗಿ ವಿರೋಧ ಪಕ್ಷವಾಗಿ ನಾವು ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಕಡಬ ತಾಲೂಕಿನಲ್ಲಿ ಬಿಜೆಪಿ ಶಾಸಕಿ ಇರುವಂಥದ್ದು, ಆದರೂ ಕೂಡ ಯಾಕೆ ಪಟ್ಟಣ ಪಂಚಾಯತ್ನಲ್ಲಿ ಬಿಜೆಪಿಗೆ ಸೋಲಾಯಿತು? ಇವತ್ತು
ಸೋಲು ನಾನು ಆಗಲೇ ಹೇಳಿದೆ. ಕಡಬ ಗ್ರಾಮ ಪಂಚಾಯತ್ ಇರುವ ಸಂದರ್ಭದಲ್ಲಿ 3 ಬಾರಿ ನಾವು ವಿರೋಧ ಪಕ್ಷದಲ್ಲಿದ್ದೆವು, ಕಾಂಗ್ರೆಸ್ಸಿಗರು ಆಡಳಿತ ಪಕ್ಷದಲ್ಲಿದ್ದರು. ಜನ ಮತ್ತೆ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅನಿರೀಕ್ಷಿತವಾಗಿ ನಾವು ಸೋಲುವಂಥದ್ದಲ್ಲ. ಹಿಂದೆಯೂ ನಾವು ಹಿಂದೆ ಏನು ಇವತ್ತು ಪಟ್ಟಣ ಪಂಚಾಯತ್ ಆಗುವುದಕ್ಕಿಂತ ಮೊದಲು ನಾವು 3 ಬಾರಿ ನಾವು ವಿರೋಧ ಪಕ್ಷದಲ್ಲಿದ್ದೆವು. ಮುಂದೆ ಗೆಲುವಿಗಾಗಿ ಪಕ್ಷ ಏನಾದರೂ ನಾವು ಕಾರ್ಯಯೋಜನೆಯನ್ನ ಮಾಡ್ತೇವೆ. ಇವತ್ತು ಒಂದು ರೀತಿಯಲ್ಲಿ ನಮಗೆ ನಮ್ಮ ಶಾಸಕಿ ಭಾಗೀರಥಿಯವರು ಬಂದ ನಂತರ ನಾವು ವಿರೋಧ ಪಕ್ಷದ ಶಾಸಕರಿಗೆ ಯಾವುದೇ ಅನುದಾನಗಳನ್ನು ಕೊಡ್ತಾ ಇಲ್ಲ. ಯಾವುದೇ ಅನುದಾನಗಳಿರ್ಬೋದು, ಯಾವುದೇ ಮೂಲಭೂತ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಇವತ್ತು ವಿರೋಧ ಪಕ್ಷದ ಸದಸ್ಯರಿಗೆ ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ 1-1.5 ವರ್ಷದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮಿಂದ ಕಷ್ಟ ಸಾಧ್ಯ ಆಯಿತು. ಯಾಕಂತ ಹೇಳಿದರೆ ಕಾಂಗ್ರೆಸ್ಸಿಗರ ತಾರತಮ್ಯದಿಂದ ನಮ್ಮ ಶಾಸಕರಿಗೆ ಅನುದಾನಗಳ ಕೊರತೆಯಿಂದ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಸಮರ್ಥ ವಿರೋಧ ಪಕ್ಷವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನಿಮ್ಮ ಸೇವೆಗಾಗಿ ಇದೀಗ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್. ಒಂದೇ ಸೂರಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್. ಸ್ವಂತ ತಯಾರಿಕೆಯಲ್ಲೇ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್, ಸೋಫಾ ಸೆಟ್, ವಾರ್ಡ್ರೋಬ್, ಕಾಟ್ ಸೆಟ್, ದಿವಾನಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಇನ್ನೂ ಹಲವು. ಡೇನಿಯಲ್ ಇಂಡಸ್ಟ್ರಿಯಲ್ಲಿ ಸಾಗುವಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿಮುಟ್ಟಾದ ಫರ್ನಿಚರ್ ಐಟಂಗಳು. 40 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ 25 ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್. ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್, ಪುತ್ತೂರು, ಮುಕ್ರಪಾಡಿ. ಸಂಪರ್ಕಿಸಿ 9481757193. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.